ಹರೇ ಕೃಷ್ಣ. ಮಾತಾಜಿ ಒಮ್ಮೆ ನನಗೆ ಹೇಳಿ. ಮತ್ತೆ ಇನ್ನು ಶೇರ್ ಆಗಿದೆ. ಶೇರ್ ಆಗಿದೆ ಅಲ್ಲ? ಆಗಿಲ್ಲ. ಈಗ ಆಯ್ತಾ? ಮಾತಾಜಿ. ಓಕೆ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇವತ್ತು 13ನೇ ಅಧ್ಯಾಯ. ನಾವು ಕರ್ಮಯೋಗವನ್ನ ಮುಗಿಸಿದ್ವಿ, ಭಕ್ತಿ ಯೋಗವನ್ನ ಮುಗಿಸಿದ್ವಿ. ಈಗ ಜ್ಞಾನ ಯೋಗದಲ್ಲಿ ಇದ್ದೇವೆ. ಭಕ್ತಿ ಯೋಗದ ಕೊನೆಯ ಹಂತವಾದ 12ನೇ ಅಧ್ಯಾಯದಲ್ಲಿ ನಾವು ಸಾಕಾರ ರೂಪವ ಅಥವಾ ನಿರಾಕಾರ ರೂಪವ ಅನ್ನೋದನ್ನ ನಾವು ಭಗವಂತನನ್ನ ಯಾವ ರೀತಿ ನಾವು ಪೂಜೆಯನ್ನ ಮಾಡಿದ್ರೆ, ಆರಾಧನೆಯನ್ನ ಮಾಡಿದ್ರೆ ಭಗವಂತನ ಹತ್ರ ಶೀಘ್ರವಾಗಿ ನಾವು ಹೋಗಬಹುದು, ಭಗವಂತನನ್ನ ನಾವು ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೋಬಹುದು, ಯಾವ ಹಂತದಲ್ಲಿ ಯಾವ್ಯಾವ ರೀತಿಯಾದಂತಹ ಆರಾಧನೆ ಯಾರ್ಯಾರಿಗೆ ಹೇಗೆ ಸೂಟಬಲ್ ಆಗುತ್ತೋ ಹಾಗೆ ಮಾಡಬಹುದು ಅನ್ನೋದನ್ನ ನಾವು 12ನೇ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ. ಈಗ 13ನೇ ಅಧ್ಯಾಯ. ಯಾಕಪ್ಪ 13ನೇ ಅಧ್ಯಾಯ ಜ್ಞಾನ ಯೋಗ ಅಂತ ಹೇಳ್ತಾರೆ? ಭಗವದ್ಗೀತೆ ಭಕ್ತಿ ಬಗ್ಗೆ ಹೇಳುತ್ತೆ ಅಲ್ವಾ? ಭಕ್ತಿನೇ ಸಾಕು ಅಲ್ವಾ? ಹಾಗಾದ್ರೆ ಈ ಜ್ಞಾನವನ್ನ ತಿಳಿದುಕೊಂಡು ನಾವೇನ್ ಮಾಡ್ಬೇಕು ಅನ್ನೋ ಒಂದು ಪ್ರಶ್ನೆ ಆದ್ರೆ, ಜ್ಞಾನವನ್ನ ತಿಳಿದುಕೊಂಡು ಭಗವಂತನ ಭಕ್ತಿಯನ್ನ ಮಾಡಿದ್ರೆ ಆ ಭಕ್ತಿಯ ಒಂದು ಭಾಗ ಜ್ಞಾನವಾಗುತ್ತೆ. ಜ್ಞಾನವನ್ನ ತಿಳಿಯೋ ಉದ್ದೇಶ ಭಗವಂತನಲ್ಲಿ ಹೇಗೆ ಹೋಗ್ಬೇಕು, ಭಗವಂತನನ್ನ ತಿಳಿಯುವ ಬಗ್ಗೆ. ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಏನು, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು, ಅದ್ರ ಪೂರ್ತಿಯಾದ ಸಂಪೂರ್ಣ ಜ್ಞಾನವನ್ನ ತಿಳಿದುಕೊಂಡು ಭಗವಂತನಲ್ಲಿ ಇನ್ನೂ ದೃಢವಾಗಿ ಸಂಬಂಧವನ್ನ ಸ್ಥಾಪನೆ ಮಾಡ್ಕೊಳ್ಳಲಿಕ್ಕೆ ನಮ್ಗೆ ಈ ಜ್ಞಾನ ಬೇಕು. ಜ್ಞಾನ ತಿಳಿದಾಗ್ಲೆ ಮಾತ್ರ ನಾವು ಭಗವಂತನಲ್ಲಿ ಇನ್ನೂ ಹೆಚ್ಚಿನ ದೃಢ ಸಂಕಲ್ಪವನ್ನ ಇಟ್ಟು ಆ ಆರಾಧನೆಯಲ್ಲಿ ತೊಡಸ್ಕೊಳಕ್ಕೆ ನಮ್ಗೆ ಅದು ಸಾಧ್ಯ ಆಗುತ್ತೆ. ಅದು ಭಕ್ತಿಯ ಒಂದು ಭಾಗವೇ ಆಗಿದೆ ಈ ಜ್ಞಾನ. ಹಾಗಾದ್ರೆ ನಾವಿವತ್ತು ಈ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಅಧ್ಯಾಯ 13. ಈ ಕ್ಷೇತ್ರಜ್ಞ ವಿಭಾಗ ಯೋಗ ಅಥವಾ ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ. ನಾವಿವತ್ತು ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು, ಅಥವಾ ಪುರುಷ ಅಂದ್ರೆ ಏನು, ಪ್ರಕೃತಿ ಅಂದ್ರೆ ಏನು, ಪ್ರಜ್ಞೆ ಏನು, ಈ ಎಲ್ಲದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತೀವಿ. ಶ್ರೀ ರಾಧಾ ಗೋವಿಂದ ಕಿ ಜೈ. ಪ್ರಶ್ನೆ: ಭಕ್ತಿ ಪ್ರಧಾನವಾಗಿದ್ದರೆ ಜ್ಞಾನವನ್ನು ಕೊನೆಯ 6 ಅಧ್ಯಾಯಗಳಲ್ಲಿ ಏಕೆ ಪ್ರಸ್ತಾಪಿಸಲಾಗಿದೆ? ಸತ್ಯದಲ್ಲಿ ಇಡೀ ಭಗವದ್ಗೀತೆಯ ಭಕ್ತಿ 1ನೇ 6 ಅಧ್ಯಾಯಗಳು ಭಕ್ತಿಯ ಮೂಲಕ ಕೆಲಸವನ್ನು ಹೇಗೆ ಸಾಧಿಸುವುದು ಎಂದು ಚರ್ಚಿಸುತ್ತವೆ. ಕೊನೆಯ 6 ಜ್ಞಾನದ ಮೂಲಕ ಅದನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ವಿವರಿಸುತ್ತದೆ. ಮತ್ತು ಮಧ್ಯದ 6 ಅಧ್ಯಾಯಗಳು ಭಕ್ತಿಯ ಬಗ್ಗೆ ಚರ್ಚಿಸುತ್ತದೆ. ಅಲ್ಲದೆ 12ನೇ ಅಧ್ಯಾಯದಲ್ಲಿ ಕೃಷ್ಣನು ತನ್ನ ಭಕ್ತರನ್ನು ಜನನ ಮತ್ತು ಮರಣದಿಂದ ವೈಯಕ್ತಿಕವಾಗಿ ಹೇಗೆ ಬಿಡುಗಡೆ ಮಾಡುತ್ತಾನೆ ಎಂಬುದನ್ನು ವಿವರಿಸಿದ್ದಾನೆ. ಆದ್ದರಿಂದ ಕೊನೆಯ 6 ಅಧ್ಯಾಯಗಳು ಭೌತಿಕ ಪ್ರಪಂಚದಿಂದ ತಮ್ಮನ್ನು ಹೊರತೆಗೆಯಲು ಅಗತ್ಯವಾದ ತಾತ್ವಿಕ ಜ್ಞಾನವನ್ನು ಒದಗಿಸುತ್ತದೆ. ಮಾಯೆಯಿಂದ ನಮ್ಮ ಬೇರ್ಪಡುವಿಕೆ ಮತ್ತು ಕೃಷ್ಣನ ಜೊತೆಗಿನ ನಮ್ಮ ಬಾಂಧವ್ಯವನ್ನು ಮತ್ತೆ ಪಡೆಯಲು ಜ್ಞಾನವು ಸಹಾಯ ಮಾಡುತ್ತದೆ. ಆದ್ದರಿಂದ ನಾವು ಜ್ಞಾನವನ್ನು ಭಕ್ತಿ ಸಾಧಿಸಲು ಸಾಧನವಾಗಿ ಬಳಸಿದಾಗ ಅದು ಭಕ್ತಿಯ ಒಂದು ಭಾಗವಾಗುತ್ತದೆ. ಜ್ಞಾನವನ್ನ ನಾವು ಭಕ್ತಿಯನ್ನ ಸಾಧಿಸ್ಲಿಕ್ಕೆ ಅದನ್ನ ಸಾಧನವಾಗಿ ನಾವು ಬಳಕೆ ಮಾಡ್ಕೊಂಡಾಗ ಅದೇನಾಗುತ್ತೆ, ಭಕ್ತಿಯಲ್ಲಿ ಅದು ಕೂಡ ಒಂದು ಭಾಗವಾಗುತ್ತೆ ಅಂತ ನಾವು ತಿಳ್ಕೊಬಹುದು. ಅದಕ್ಕೆ ಜ್ಞಾನವನ್ನ ನಾವು ತಿಳ್ಕೋಬೇಕು. ಹಾಗಾದ್ರೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳಿದೆ. ಏನದು? ಇವತ್ತು ನಾವ್ ಏನೆಲ್ಲ ತಿಳಿಯಕ್ ಹೋಗ್ತಾ ಇದೀವಿ. ಪ್ರಕೃತಿ ಅಂದ್ರೆ ಏನು? ಈ ಭೌತಿಕ ಒಂದು ಜಗತ್ತು ಏನಿದೆ ಅದೆಲ್ಲವೂ ಆಗಿರುವಂತದ್ದು ಈ ಪ್ರಕೃತಿಯಿಂದನೇ. ಅದು 24 ಅಂಶಗಳು ಏನೆಲ್ಲ ಇದೆ ಅದನ್ನ ನಾವು ತಿಳಿತೀವಿ. ಪುರುಷ ಅಂದ್ರೆ ಭೋಕ್ತಾರ, ಅದು ಭಗವಂತನ ಒಂದು ಕ್ರಿಯೇಟ್ ಆಗಿರುವಂತದ್ದು. ಭಗವಂತನೇ ಇದಕ್ಕೆಲ್ಲದು ಆದಿ ಅನ್ನುವಂಥದ್ದು. ಭೋಕ್ತಾರಂ ಯಜ್ಞತಪ್ಸಂ, ಅವನ್ ಎಲ್ಲದಕ್ಕೂ ಕಾರಣನಾಗಿರುವಂತದ್ದು ಪುರುಷನು. ಕ್ಷೇತ್ರ, ನಾವೇನು ಧಾರಣೆಯನ್ನ ಏನು ಒಂದು ಆತ್ಮಕ್ಕೆ ದೇಹದ ಒಂದು ಧಾರಣೆಯನ್ನ ಮಾಡ್ಕೊಂಡಿದೀವಿ, ನಮ್ಮ ಶರೀರ ಅನ್ನುವಂಥದ್ದು, ಅದನ್ನು ಕ್ಷೇತ್ರ ಅಂತ ಕರೀತಾರೆ. ಹಾಗಾದ್ರೆ ಕ್ಷೇತ್ರಜ್ಞ ಆತ್ಮನು ತನ್ನ ದೇಹದ ವೀಕ್ಷಕ,
ಪರಮಾತ್ಮನು ಎಲ್ಲ ದೇಹಗಳ ವೀಕ್ಷಕ. ಇಲ್ಲಿ ಆತ್ಮ ಪರಮಾತ್ಮನ ಬಗ್ಗೆ ಕ್ಷೇತ್ರಜ್ಞ ಅನ್ನುವ ಜ್ಞಾನವನ್ನ ನಾವು ತಿಳ್ಕೊಳ್ತೀವಿ. ಜ್ಞಾನ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನನ್ನು ಅರ್ಥೈಸಿಕೊಳ್ಳುವುದು, ಇದರ ಬಗ್ಗೆ ನಾಲೆಡ್ಜ್ ಅನ್ನ ಬೆಳೆಸಿಕೊಳ್ಳುವಂಥದ್ದೇ ಜ್ಞಾನ. ಆ ಜ್ಞಾನದ ಗುರಿ ಜ್ಞೇಯಂ, ಪರಮಾತ್ಮ ಭಗವಂತನನ್ನ ತಿಳಿಯುವುದೇ ಇದರ ಮುಖ್ಯ ಉದ್ದೇಶ, ಗುರಿಯಾಗಿದೆ. ಜ್ಞೇಯ ಅನ್ನುವಂಥದ್ರೆ ಉದ್ದೇಶ, ಅದರ ಒಂದು ಗುರಿಯನ್ನ ಸಾಧನೆ ಮಾಡಿಕೊಳ್ಳುವಂಥದ್ದು, ನಾವು ತಿಳ್ಕೊಳ್ಳಲಿಕ್ಕೆ ಹೋಗುವಂಥದ್ದು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ. ಅರ್ಜುನನು ಕೇಳಿದನು, ಪ್ರಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ಅದಕ್ಕೆ ಭಗವಂತ ಹೇಳ್ತಾನೆ, ದೇವೋತ್ತಮ ಪರಮ ಪುರುಷನು ಹೇಳಿದನು, ಕೌಂತೆಯನೇ, ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಈಗ ಈಗ ಪೂರಿ ಜಗನ್ನಾಥ್ ಅಂತ ಒಂದು ಕ್ಷೇತ್ರವನ್ನ ತೆಗೆದುಕೊಂಡ್ರೆ, ಅಲ್ಲಿ ಆ ಒಂದು ಕ್ಷೇತ್ರ, ಆ ಜಾಗ ಏನಿದೆ ಅದು ಒಂದು ಕ್ಷೇತ್ರ. ಅಲ್ಲಿರುವಂತಹ ಜಗನ್ನಾಥ್ ಕ್ಷೇತ್ರಜ್ಞ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರುವಂತದ್ದು, ಗೊತ್ತಿರುವಂತದ್ದು ಯಾರಿಗೆ? ಆ ಕ್ಷೇತ್ರಜ್ಞ ಆಗಿರುವಂತಹ ಜಗನ್ನಾಥ್ಗೆ. ಅಂದ್ರೆ ನಾವು ಈ ಒಂದು ದೇಹ ಏನಿದೆಯಲ್ಲ, ಇದೊಂದು ಕ್ಷೇತ್ರ. ಆ ಕ್ಷೇತ್ರದೊಳಗಿರುವಂತಹ ಒಂದು ಆತ್ಮ ಇದೆಯಲ್ಲ, ಆತ್ಮ ನನಗೆ ಪರಮಾತ್ಮನ ಜೊತೆಯಾಗಿದ್ದಾರಲ್ಲ, ಇದನ್ನೇನಂತಾರೆ ಅಂತಂದ್ರೆ ಕ್ಷೇತ್ರಜ್ಞ. ಈ ಎರಡಕ್ಕೂ ವ್ಯತ್ಯಾಸ ಏನು? ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋ ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ಭರತ ವಂಶದ ಶ್ರೇಷ್ಠನಾದ ಅರ್ಜುನನೇ, ಎಲ್ಲ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು, ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಭಗವಂತ ಹೇಳ್ತಾ ಇರೋದೇನು ಅಂತಂದ್ರೆ, ಇಷ್ಟು ದಿನಗಳು ನಾವು ಭಕ್ತಿಯನ್ನ ಹೇಗೆ ಮಾಡುವಂಥದ್ದು, ಭಗವಂತನ ಹತ್ರ ಹೇಗೆ ಹೋಗುವಂಥದ್ದು, ಅದನ್ನೆಲ್ಲ ತಿಳ್ಕೊಂಡು ಬಂದ್ವಿ. ಈಗ ನಾವು ಕಲಿತಾ ಇರುವಂತದ್ದು ಭಗವಂತ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ದೇಹ ಅಂದ್ರೆ ಏನು, ಅದ್ರ ಒಂದು ಬೇರೆ ಬೇರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಲಿಕ್ಕೆ ನಾವು ಹೊರಟಿದ್ದೀವಿ. ಇಲ್ಲಿ ಕೆಲವೊಂದು ಚಿತ್ರಗಳಲ್ಲಿ ನೀವು ನೋಡ್ತಾ ಇರಬಹುದು, ಒಂದು ಕ್ಷೇತ್ರದಲ್ಲಿ ಆತ್ಮನಾಗಿ ನಾವಿದ್ದೀವಿ, ಅಲ್ಲಿ ಒಂದು ದೇಹಕ್ಕೆ ಸೀಮಿತವಾಗಿದೆ. ಇಲ್ಲಿ ಪರಮಾತ್ಮನಾಗಿ ಆತ್ಮದ ಜೊತೆಗೆ ಇದ್ದಾನೆ, ಸ್ನೇಹಿತನಾಗಿ ಕಾಣ್ತಾ ಇರ್ಬೇಕು ನಿಮ್ಗೆ. ಸೊ ಎಲ್ಲ ದೇಹಗಳಲ್ಲಿಯೂ ಅಷ್ಟೇ ಆತ್ಮನ ಜೊತೆಗೆ ಪರಮಾತ್ಮನಾಗಿದ್ದಾನೆ. ಆದರೆ ಈ ಒಂದು ದೇಹ ಅನ್ನುವಂಥದ್ದು ಇದೆಯಲ್ಲ, ಇದು ಕ್ಷೇತ್ರಜ್ಞ. ಈ ಎಲ್ಲ ಅಧ್ಯಾಯಗಳನ್ನ ನಾವು ಈಗ 12 ಅಧ್ಯಾಯಗಳವರೆಗೆ ನಾವು ಏನ್ ಮಾಡಿದ್ವಿ ಅಧ್ಯಯನವನ್ನ, ಈ ಒಂದು 13ರಿಂದ 18ವರೆಗೆ ಬಹಳ ವಿಶೇಷವಾಗಿರುತ್ತೆ. ಸ್ವಲ್ಪ ನಾವು ನಮ್ಮ ಒಂದು ಟ್ಯಾಲೆಂಟ್ ಅನ್ನ ಇಲ್ಲಿ ಅದು ಬಳಕೆನ ಅಂದ್ರೆ ನಮ್ಮ ಜ್ಞಾನವನ್ನ ಸ್ವಲ್ಪ ಬಳಕೆಯನ್ನು ಉಪಯೋಗಿಸ್ಕೊಂಡು ಈಗ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಇನ್ ಟಫ್ ಏನಲ್ಲ, ಬಟ್ ಇರೋಂಥದ್ದನ್ನೇ ಹೌದಾ ಅಂತ ನಮ್ಗೆ ಆಶ್ಚರ್ಯ ಆಗಬಹುದು, ಆದ್ರೆ ಇದು ಸತ್ಯ. ಇದನ್ನ ತಿಳ್ಕೊಳ್ಳುವಂಥದ್ದೇ ಜ್ಞಾನ. ಅಂದ್ರೆ ಆತ್ಮ ಅನ್ನುವಂಥದ್ದು ಒಂದು ದೇಹಕ್ಕೆ ಸೀಮಿತವಾಗಿದೆ. ಈಗ ನನ್ನೊಳಗಿರುವ ಅಂತಹ ಆತ್ಮ ನನ್ನ ಒಂದು ಬಗ್ಗೆ ಮಾತ್ರ ಅದಕ್ಕೆ ಗೊತ್ತಿರುತ್ತೆ, ಅದು ಪೂರ್ತಿಯಾಗಿ ಗೊತ್ತಿರೋದಲ್ಲ. ನನ್ನ ಬಗ್ಗೆ ಅದಕ್ಕೆ ಪೂರ್ತಿಯಾಗಿ ಗೊತ್ತಿಲ್ಲ. ಆದ್ರೆ ಪರಮಾತ್ಮನಾದವನಿಗೆ ಎಲ್ಲ ದೇಹದಾರಿಗಳಲ್ಲೂ ಭಗವಂತನಿದ್ದಾನೆ. ಇದೇ ವ್ಯತ್ಯಾಸ. ಆತ್ಮ ಅದು ಭಗವಂತನ ಒಂದು ಸ್ವಾಂಶವೇ ಆಗಿದ್ರು ಅದಕ್ಕೆ ತನ್ನ ಬಗ್ಗೆ ಮಾತ್ರ ತಾನು ಅರ್ಥಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಭಗವಂತನು ಪರಮಾತ್ಮನಾಗಿರುವಂತನು ಎಲ್ಲ ದೇಹದಾರಿಗಳಲ್ಲಿಯೂ ಅವನು ಇದ್ದಾನೆ. ಲಿಮಿಟೇಷನ್ ಒಂದು ನಾವು ಅನ್ನೋದಕ್ಕೆ ಒಂದು ಲಿಮಿಟೇಷನ್. ಈಗ ಬೆಂಕಿ ಹುರಿತಾ ಇದೆ, ಬೆಂಕಿಯಲ್ಲಿ ಹುರಿತಾ ಇರಬೇಕಾದ್ರೆ ಒಂದು ಕಿಡಿ ಹೊರಗಡೆ ಏನ್ ಬರ್ತಾ ಇದೆ ಅದು ನಾವು. ಅದರ ಒಂದು ಕ್ವಾಲಿಟಿ ಒಂದೇ ಇದೆ, ಅದೇ ಕ್ವಾಂಟಿಟಿ ಬೇರೆ ಇದೆ. ಅಂದ್ರೆ ಸಣ್ಣ ಪ್ರಮಾಣದ ಒಂದು ಅಣು ರೂಪದಾಗಿರುವಂತದ್ದು ಅದು ನಾವು. ವಿಭು ಎಲ್ಲಿ ಬೆಂಕಿ ಹೊತ್ಕೊಂಡು ಹುರಿತಾ ಇದೆಯಲ್ಲ ಅದು ಭಗವಂತ. ಅಂದ್ರೆ ಭಗವಂತನಿಗೂ ನಮ್ಗೆ ಎಷ್ಟು ವ್ಯತ್ಯಾಸ ಇದೆ. ಅಂದ್ರೆ ಭಗವಂತ ಸಮಗ್ರವಾಗಿ ಎಲ್ಲಾ ಜೀವರಾಶಿಗಳಲ್ಲಿ ಪರಮಾತ್ಮನಾಗಿ ಏನೇನ್ ನಡೀತಾ ಇದೆ ಎಲ್ಲವನ್ನು ತಾನು ಗಮನಿಸ್ತಾ ಇದ್ದಾನೆ. ಜೀವಾತ್ಮ ಆತ್ಮ ಅನ್ನೋನ್ ಏನ್ ಮಾಡ್ತಾ ಇದ್ದಾನೆ, ತನ್ನ ಬಗ್ಗೆ ಮಾತ್ರ ತಾನು ಅವನು ಏನ್ ಮಾಡ್ತಾ ಇದ್ದಾನೆ ತಿಳ್ಕೊಳ್ತಾನೆ. ಆದ್ರೆ ಅವನಿಗೆ ಏನಂದ್ರೆ
ಈ ಭೌತಿಕ ಜಗತ್ತಿನ ಒಡೆತನವನ್ನು ತಾನು ಸಾಧಿಸ್ಬೇಕು ಅಂತ ಹೇಳಿ ಆ ಪರಮಾತ್ಮನ ಬಗ್ಗೆ, ಭಗವಂತನ ಬಗ್ಗೆ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ತಾನು ಮಾಡ್ತಾ ಇಲ್ಲ. ಯಾಕಂದ್ರೆ ಭಗವಂತನ ಗುಣವೇ ನಾವು ಅಲ್ವಾ, ಆ ಭಗವಂತನಿಗಿರೋ ಗುಣ ನಮಗೂ ಒಂದ್ ಸ್ವಲ್ಪ ಇರುತ್ತಲ್ವಾ. ಆದ್ರೆ ಆ ಒಡೆತನವನ್ನ ನಾನ್ ಸಾಧಿಸ್ಬೇಕು ಅಂತ ಹೇಳಿ ಭಗವಂತನ ಒಂದು ಬಗ್ಗೆ ನಾವು ಆ ಒಂದು ಆರಾಧನೆಯನ್ನ ಮಾಡೋಗ್ಲಿ, ಆ ಸಂಬಂಧವನ್ನ ಸ್ಥಾಪನೆ ಮಾಡ್ಕೊಳ್ಳಲಿ ಆಗ್ಲಿ ಅದ್ರ ಪ್ರಯತ್ನವನ್ನ ನಾವು ಮಾಡ್ತಾ ಇಲ್ಲ. ಹೇಗೆ ಅಂತಂದ್ರೆ, ಈಗ ಪೇಪರ್ಗಳೆಲ್ಲ ಒಂದು ಫ್ಯಾನ್ ಕಡೆಗೆ ಆಫೀಸ್ ಅಲ್ಲಿ ಒಂದು ಟೇಬಲ್ ಅರೇಂಜ್ ಮಾಡಿದ್ದಾರೆ, ಅಲ್ಲಿ ಪೇಪರ್ಸ್ನೆಲ್ಲ ಇಟ್ಟಿದ್ದಾರೆ, ಫ್ಯಾನ್ ಜೋರಾಗಿ ಹಾಕಿದ್ದಾರೆ. ಆ ಫ್ಯಾನಿಗೆ ಏನಾಗ್ತಾ ಇದೆ, ಆ ಪೇಪರ್ ಹಾರ್ ಹೋಗ್ಬಿಡ್ತಾ ಇದೆ. ಅದಕ್ಕೆ ನಾವು ಲಕ್ಷಾಂತರ ರೂಪಾಯಿಗಳು ಕೊಟ್ಟು ಒಂದು ಬಿಸ್ಕೆಟ್, ಏನು ಕೋಲ್ಡ್ ಬಿಸ್ಕೆಟ್ ತಗೊಬಂದು ಅದ್ರ ಮೇಲೆ ಇಟ್ರೆ ಆಗತ್ತಾ? 50 ರೂಪಾಯಿ ಕೊಟ್ರೆ ಅದು ವೇಟರ್ ಸಿಗುತ್ತೆ, ವೇಟರ್ ಇಟ್ರೆ ಸಾಕಲ್ವಾ ಅದಕ್ಕೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕೊಟ್ಟು ಇನ್ವೆಸ್ಟ್ ಮಾಡಿ ಆ ಗೋಲ್ಡ್ ಬಿಸ್ಕೆಟ್ ಏನಿದೆಯಲ್ಲ ಅದನ್ನ ತಂದಿಡ್ತಾ ಇದೀವಿ. ಆ ಗೋಲ್ಡ್ ಬಿಸ್ಕೆಟ್ ಏನ್ ಗೊತ್ತಾ, ಅದು ನಾವೇ. ದುರ್ಲಭವಾದಂತಹ ಮಾನವ ಜನ್ಮವನ್ನ ನಮ್ಗೆ ಭಗವಂತ ಕೊಟ್ಟಿದ್ದಾನೆ, ಅದನ್ನ ನಾವ್ ಏನ್ ಮಾಡ್ತಾ ಇದೀವಿ, ತಿಂದು ಕುಡಿದು ಮಜಾ ಮಾಡಿ ಅದನ್ನ ವೇಸ್ಟ್ ಮಾಡ್ಕೊಳ್ತಾ ಇದೀವಿ. ಬರೀ ಹುಟ್ಟು ಸಾವನ್ನ ಮಾಡೋದಕ್ಕೆ ಮಾತ್ರ ಈ ದೇಹವನ್ನ ಮಾಡ್ಕೊಳ್ತಾ ಇದ್ವಿ. ಆದ್ರೆ ಈ ದೇಹ ಏನಕ್ಕೆ ಸಿಕ್ಕಿದೆ, ನಿಜವಾದ ಜ್ಞಾನವನ್ನ ಪಡೆದುಕೊಂಡು ನೀನು ಭಗವಂತನ ಒಂದು ಸಂಬಂಧವನ್ನ ಮಾಡ್ಕೊಳ್ಳಲಿಕ್ಕೆ ಇರುವಂತಹ ಉಪಾಧಿ ಅನ್ನೋದನ್ನ ಮರ್ತು ಬಿಟ್ಟಿದ್ಯಾ ನೀನು. ಅದನ್ನ ನೀನು ಸ್ಥಾಪನೆ ಮಾಡ್ಕೋಬೇಕು. ಈಗ ಇದಕ್ಕೆ ಉದಾಹರಣೆ ಏನ್ ಕೊಡೋದಾದ್ರೆ, ಒಬ್ಬ ರಾಜ ಇದ್ದಾನೆ, ಆ ರಾಜನ ಹತ್ರ ಇಬ್ಬರು ರೈತರು ಬರ್ತಾರೆ. ಒಬ್ಬ ರೈತ ಬರ್ತಾನೆ, ರಾಜ, ನನಗೆ ಮನೆಯಲ್ಲಿ 10 ಜನ ನನ್ನ ಒಂದು ಕುಟುಂಬದ ಸದಸ್ಯರು, ಹಾಗಾಗಿ ನನಗೆ ಒಂದು 2 ಎಕರೆ ಜಮೀನನ್ನ ಕೊಡು, ನಾನು ಆ ಜಮೀನಲ್ಲಿ ಬೆಳೆಯನ್ನ ತೆಗಿತೀನಿ. ರಾಜ ಕೇಳ್ತಾನೆ, ಏನೇನ ಬೆಳಿತೀಯ? ಅವನು ಹೇಳ್ತಾನೆ, ಏನು ನವಣೆ, ರಾಗಿ, ಭತ್ತ ಏನೋ ನಾನು ಬೆಳಿತೀನಿ, ನನಗೆ ಒಂದು 2 ಎಕರೆ ಜಮೀನ್ ಬೇಕು. ಸರಿ ಆಯ್ತು ತಗೊಳಪ್ಪ ಅಂತ 2 ಎಕರೆ ಜಮೀನನ್ನ ಕೊಟ್ಟ. ಇನ್ನೊಬ್ಬ ಬರ್ತಾನೆ, ಇನ್ನೊಬ್ಬ ಬಂದು, ನನ್ನ ಮನೆಯಲ್ಲಿ ಒಂದು 25 ಜನ ಇದ್ದಾರೆ, ನನ್ಗೊಂದು 10 ಎಕರೆ ಜಮೀನ್ ಬೇಕು ರಾಜ ಅಂತ. ಸರಿ, ನೀನೇನ್ ಬೆಳಿತೀಯ? ನಾನು ತರಕಾರಿ, ಹಂಪಲು ಹಣ್ಣುಗಳೆಲ್ಲ ಬೆಳಿತೀನಿ. ಸರಿ ಆಯ್ತು ತಗೋ ಅಂತ ಕೊಟ್ಟ. ಈ ಒಂದು ಕೊಟ್ಟಂತಹ ಒಂದು ಜಮೀನನ್ನ ಇವನಿಗೆ 2 ಎಕರೆಯನ್ನ ತಗೊಂಡಂತಹ ರೈತನಿಗೆ 10 ಎಕರೆ ತಗೊಂಡಂತಹ ರೈತನ ಬಗ್ಗೆ ಏನು ಗೊತ್ತಿಲ್ಲ. ಆದ್ರೆ ಇಬ್ಬರ ಬಗ್ಗೆ ಗೊತ್ತಿರುವಂತದ್ದು ರಾಜನಿಗೆ. ಆ ರಾಜನಿಗೆ ಗೊತ್ತಿರುತ್ತೆ. ಇನ್ನೊಂದು ವಿಚಾರ ಹೇಳೋದಾದ್ರೆ, ಒಬ್ಬ ರೈತ ತಾನ್ ತಗೊಂಡಿರುವಂತಹ ಒಂದು ಭೂಮಿಯನ್ನ, ಆ ಭೂಮಿಯ ಪಕ್ಕದಲ್ಲಿ ಎಲ್ಲಿ ಬೇಲಿ ಇದೆ, ಎಲ್ಲಿ ನೀರಿದೆ, ಎಲ್ಲಿ ಯಾವ್ಯಾವ ವ್ಯವಸ್ಥೆಗಳಿದೆ ಅನ್ನುವಂಥದ್ದು ಆ ರೈತನಿಗೆ ಮಾತ್ರ ಗೊತ್ತಿದೆ. ಅದನ್ನ ಬಳಸ್ಕೊಂಡು ತಾನು ಏನ್ ಬೇಕಾದ್ರೂ ಬೆಳಿಬೋದು. ಅಥವಾ ನಾನೇನು ಬೆಳೆಯಲ್ಲ, ತಗೊಂಡಿದೀನಿ, ನಾನೇನು ಬೆಳೆಯಲ್ಲ ಅಂತಂದ್ರೆ ಅದು ಬಂಜರು ಭೂಮಿಯಾಗಿ ಹಾಗೆ ಇರಬಹುದು. ಆದ್ರೆ ಭಗವಂತ ನಮ್ಗೆ ಕೊಟ್ಟಿದ್ದಾನೆ, ಅವನ ಯಥಾಶಕ್ತಿಗೆ ನಮ್ಗೆ ದೇಹವನ್ನ ಕೊಟ್ಟಿದ್ದಾನೆ, ಜ್ಞಾನವನ್ನ ಕೊಟ್ಟಿದ್ದಾನೆ. ಅದನ್ನ ಉತ್ತು ಬೆಳೆದು ಅದರಲ್ಲಿ ಫಲವನ್ನ ತೆಗೆಯುವಂಥದ್ದು ನಿನಗೆ ಅದು ಸಾಧ್ಯ ಇದೆ. ಅದನ್ನ ಬಿಟ್ರೆ ಬಂಜರ ಭೂಮಿಯಾಗಿ ಮಾಡ್ಕೊಳ್ಳುವಂಥದ್ದು ನಿನಗೆ ಅದು ಇದೆ. ಅಂದ್ರೆ ನೀನು ಬಂಜರ ಭೂಮಿಯನ್ನಾದ್ರೂ ಮಾಡ್ಕೊ, ನೀನು ಫಲವನ್ನಾದ್ರೂ ತಗೋ, ಅದು ನಿನಗೆ ಬಿಟ್ಟಿತ್ತು ಅಂತ ಇಲ್ಲಿ ನಾವು ತಿಳಿದ್ವಿ. ಅಂದ್ರೆ ಕ್ಷೇತ್ರಜ್ಞ ಅಂದ್ರೆ ಪರಮಾತ್ಮ, ಅವನು ನಮ್ಗೆ ಕೊಟ್ಟಿದ್ದಾನೆ. ಅದ್ರಲ್ಲಿ ನಾವೇನ್ ಮಾಡ್ಬೇಕು, ಕೆಲಸವನ್ನ ಮಾಡಿ ಅದರಲ್ಲಿ ಒಳ್ಳೆಯ ಫಲವನ್ನ ತಗೋಬೇಕು. ಅಂದ್ರೆ ಈ ದೇಹವನ್ನ ಕೊಟ್ಟಿದ್ದಾನೆ, ಇದನ್ನ ಬಳಕೆ ಮಾಡ್ಕೊಂಡು ಜ್ಞಾನವನ್ನ ಮಾಡ್ಕೊಂಡು ತಪಸ್ಸಿನ ಮೂಲಕ, ಒಂದು ಸಾಧನೆಯ ಮೂಲಕ ಆ ಭಗವಂತನ ಒಂದು ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡ್ಬೇಕು. ಋಷಿಬೀರ್ ಬಹುದಾ ಗೀತಂ ಚಾಂದೋಬಿರ್ ವಿದ್ಯತೆ ಪೃಥಕ್ ಬ್ರಹ್ಮಸೂತ್ರ ಪತೈಶ್ಚೈವ ಹೇತು ಮದ್ಭಿರ್ವಿನಿಶ್ಚಿತೈ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಋಷಿ ಮುನಿಗಳು ಈ ಒಂದು ಜ್ಞಾನವನ್ನ ತಿಳಿಸ್ಲಿಕ್ಕೆ ಹಲವಾರು ಒಂದು ಉದಾಹರಣೆಗಳನ್ನ ಕೊಡ್ತಾ ಅವರು ಏನ್ ಮಾಡ್ತಾರೆ, ನಮಗೆ ಜ್ಞಾನವನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಒಬ್ಬ ಗುರುವಾದವನ ಒಂದು ಕರ್ತವ್ಯ ಏನಂತಂದ್ರೆ, ಯಾವುದು ತುಂಬಾ ಅಸಾಧ್ಯವಾಗಿದೆ ಜನಸಾಮಾನ್ಯರಿಗೆ ಅರ್ಥ ಮಾಡ್ಕೊಳ್ಳಲಿಕ್ಕೆ, ಅದನ್ನ ಸುಲಭ ರೀತಿಯಲ್ಲಿ ಬರೆದು ಆ ಒಂದು ಗ್ರಂಥಗಳ ಮೂಲಕ ಅದನ್ನ ಜನರಿಗೆ ಆ ನಾಲೆಡ್ಜ್ ಅನ್ನ ತುಂಬುವಂತಹ ಕೆಲಸ ಯಾರದು, ಅದು ನಮ್ಮ ಗುರುಗಳದ್ದಾಗಿರುತ್ತೆ. ಹಾಗೆ ಇಲ್ಲಿ ಋಷಿ ಮುನಿಗಳು ಕೂಡ ಅದನ್ನ ಯಾವ್ಯಾವ ರೀತಿಯಲ್ಲಿ ಆ ಜ್ಞಾನವನ್ನ ನಾವು ಪಡ್ಕೋಬಹುದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರಣದ ತರ್ಕದೊಂದಿಗೆ ಇದನ್ನು ನಿರೂಪಿಸಲಾಗಿದೆ. ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬೇರೆ ಬೇರೆ ಜ್ಞಾನವನ್ನ ಅವರು ಕೊಡಬಹುದು, ಆದ್ರೆ ನಿಜವಾಗಿರುವಂತಹ ಜ್ಞಾನವನ್ನ ಅವರು ಸರಳ ರೀತಿಯಲ್ಲಿ ನಮಗೆ ಅದನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಅದು ಯಾವ್ಯಾವುದೇ ರೀತಿಯಲ್ಲಿ ಹೇಗೆ ನಿರೂಪಿಸಿದ್ದಾರೆ?
ಇದು ಬ್ರಹ್ಮಪುಚ್ಛ ಅಂತ ಇದನ್ನ ಕರೀತಾರೆ ಈ ಜ್ಞಾನದ ಒಂದು ಹಂತಗಳಿಗೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಅನ್ನಮಯ ಕೋಶ ಅಂತಂದ್ರೆ ಇದು ಒಂದು ರೀತಿಯಾದಂತಹ ಏನೆಲ್ಲ ಟೆಕ್ನಾಲಜಿಗಳನ್ನ ಮನುಷ್ಯ ಅವನು ಕಂಡಿಡಿದ್ರು ಕೂಡ ಆ ಒಂದು ಟೆಕ್ನಾಲಜಿ ಎಲ್ಲೂ ನಿಂತಿರೋದೆಲ್ಲಿ ಅಂತಂದ್ರೆ ಒಂದು ಅನ್ನದ ಒಂದು ಹಂತ ಅಂತ ಹೇಳ್ಬೋದು. ಈಗ ಒಂದು ಸಣ್ಣ ಮಗು, ಆ ಸಣ್ಣ ಮಗುಗೆ ನಾವೇನಾದ್ರೂ ದೊಡ್ಡ ಐಫೋನ್ ಅಂದ್ರೆ ಒಂದು 50,000 ಅಥವಾ ಒಂದು ತುಂಬಾ ಜಾಸ್ತಿ ಕಾಸ್ಟ್ಲಿ ಆಗಿರುವಂತಹ ಒಂದು ಐಫೋನ್ ಅನ್ನ ಕೊಟ್ಟಾಗ ಅದೇನ್ ಮಾಡುತ್ತೆ, ತೆಗೆದು ಅದು ಬಾಯಿಗೆ ಹಾಕೊಳ್ಳುತ್ತೆ. ಅದಕ್ಕೆ ಗೊತ್ತಿಲ್ಲ ಅದು ಎಷ್ಟು ಬೆಲೆ ಬಾಳ್ತಾ ಇದೆ ಅಂತ ಗೊತ್ತಿಲ್ಲ. ಅಂದ್ರೆ ಮನುಷ್ಯ ಅದವನ್ ಏನ್ ಮಾಡ್ತಾನೆ, ಅವನು ಅನ್ನದ ಮೇಲೆ ಆಧಾರವನ್ನ ಬಿಟ್ಟು. ಈಗ ಪ್ರಾಣಿ ಪಕ್ಷಿಗಳು ಕೂಡ, ಆದ್ರೆ ವಿಶೇಷವಾಗಿ ಮನುಷ್ಯನನ್ನ ತಗೊಂಡ್ರೆ ಮನುಷ್ಯ ಕೂಡ ಅದೇ ಸ್ಥಾನದಲ್ಲಿ ಇದ್ದಾನೆ. ಏನಂತಾನೆ, ಹೊಟ್ಟೆ ತುಂಬಿಸ್ಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಅಷ್ಟೇ ಅವನು ಇದ್ದಾನೆ. ಆದ್ರೆ ಅವನು ಇನ್ನ ಜ್ಞಾನವನ್ನ ಪಡೆದುಕೊಂಡು ಮುಂದೆ ಹೋಗುವ ಹಂತದಲ್ಲಿ ಅವನು ಇನ್ನ ಸಫಲನಾಗಿಲ್ಲ. 99% ಜನ ಏನ್ ಮಾಡ್ತಾರೆ, ಒಂದು ಅನ್ನಮಯ ಕೋಶ ಹೊಟ್ಟೆ ತುಂಬಿಸ್ಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳ್ಬಹುದು. ಇನ್ನೊಂದು ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶದಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಿ, ಜಿಮ್ಗೆ ಹೋಗೋರು, ಮತ್ತೆ ತುಂಬಾ ಎಕ್ಸರ್ಸೈಸ್ ಮಾಡುವಂತವ್ರು, ಬೆಳಗ್ಗೆ ಎದ್ದು ಸ್ಪೋರ್ಟ್ಸ್ ಮ್ಯಾನ್ಸ್ ಅವರೆಲ್ಲ ನೋಡ್ಬೇಕು. ಮತ್ತೆ ಕೆಲವರೆಲ್ಲ ಒಂದು ಎಕ್ಸರ್ಸೈಸ್ ಮಾಡುವ ಮೂಲಕ ತಮ್ಮ ದೇಹವನ್ನ 6 ಪ್ಯಾಕ್ ಮಾಡ್ಕೊಳ್ಳುವಂಥದ್ದು ಏನೆಲ್ಲ ಮಾಡ್ತಾ ಇರ್ತಾನೆ, ಸರ್ಕಸ್ ಮಾಡ್ತಾನೆ. ಭಗವಂತನ ಮೇಲೆ ನಂಬಿಕೆ ಇಲ್ಲ. ಅಷ್ಟೆಲ್ಲ ಮಾಡಿದ್ರು, ಒಂದು 6 ಪ್ಯಾಕ್ ಮಾಡ್ಕೊಂಡು ಅವ್ನು ಏನೇ ಮಾಡ್ಕೊಂಡು ಅವನು ದೇಹವನ್ನ ದೃಢವಾಗಿ ಇಟ್ಕೊಂಡಿದ್ದಾನೆ. ಆದ್ರೆ ನಮ್ಗೆ ಸುಲಭವಾಗಿ ಹೇಳೋದಾದ್ರೆ, ಒಂದು ಕರೋನಾ ಬಂತು ಅಂತಂದ್ರೆ ಅಷ್ಟು ಶಕ್ತಿಶಾಲಿ ಆಗಿದ್ದಾನೆ, ಒಂದೇ ಒಂದು ಸೊಳ್ಳೆ, ಡೆಂಗು ಸೊಳ್ಳೆ ಬಂದು ಅವನಿಗೆ ಒಂದು ಬೈಟ್ ಮಾಡಿತ್ತು ಅಂತಂದ್ರೆ ಅವನ ಪರಿಸ್ಥಿತಿ ಏನಾಗುತ್ತೆ, ಅವನಿಗೂ ಕೂಡ ಒಂದು ಕಾಯಿಲೆಗಳು ಬರುತ್ತೆ ಅಲ್ವಾ. ಅವನು ಎಷ್ಟು ಸರ್ಕಸ್ ಮಾಡಿರ್ಬೋದು, ವರ್ಷಗಳಿಂದ ಅವನು ದೇಹವನ್ನ ದೃಢವಾಗಿ ಇಟ್ಕೊಂಡಿರು, ಸಣ್ಣ ಒಂದು ಸೊಳ್ಳೆ ಅವನಿಗೆ ಜ್ವರ ತರಿಸ್ಬೋದು, ಕಾಯಿಲೆಗಳನ್ನ ತರಿಸ್ಬೋದು. ಆ ಒಂದು ಸಣ್ಣ ಒಂದು ಕಾಯಿಲೆಗೆ ಅವನೇನ್ ಮಾಡ್ತಾನೆ, ತತ್ತರಿಸಿ ಹೋಗ್ತಾನೆ. ಆದ್ರೆ ಭಗವಂತನಲ್ಲಿ ನಂಬಿಕೆ ಇಟ್ಟು ಭಗವಂತನಿಗೆ ಆ ಸೇವೆಯನ್ನ ಕೊಟ್ಟಾಗ ಅವನೇನಾಗ್ತಾನೆ, ದೃಢವಾಗ್ತಾನೆ, ಮಾನಸಿಕವಾಗಿ ದೃಢವಾಗ್ತಾನೆ. ಇಲ್ಲಿ ಏನಾಗ್ತಿದೆ, ದೇಹದ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ನಾವ್ ಹಿಂದೆ ಕೂಡ ನೋಡಿದ್ವಿ, ನಾವು ದೇಹಕ್ಕೆ ಪೋಷಣೆಯನ್ನ ಮಾಡ್ತಿದೀವಿ, ಅದಕ್ಕೆ ಸರಿಯಾದ ಊಟ, ಅದಕ್ಕೆ ರುಚಿಯಾದ ಊಟಗಳು, ಅದಕ್ಕೆ ಸರಿಯಾದಂತಹ ಒಂದು ವಸ್ತ್ರಗಳನ್ನ ತೊಡಿಸುವುದು, ಅದನ್ನೇ ನೋಡ್ತಾ ಇದ್ವಿ. ಒಳಗಡೆ ಇರುವಂತಹ ಆತ್ಮವನ್ನ ನಾವು ಗಮನಿಸ್ತಾ ಇಲ್ಲ. ನಂತರ ಜ್ಞಾನಮಯ ಕೋಶ. ಇಲ್ಲಿ ಸ್ವಲ್ಪ ಯೋಚನೆ ಮಾಡ್ತಾನೆ ಈ ಹಂತಕ್ಕೆ ಬಂದಾಗ, ನಾನಂದ್ರೆ ಯಾರು, ಯೋಚನೆಯ ಶಕ್ತಿ, ನನಗೂ ಈ ಒಂದು ಪ್ರಪಂಚಕ್ಕೂ ಏನು ಸಂಬಂಧ, ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅನ್ನುವಂತಹ ಒಂದು ಸ್ಥಾನದಲ್ಲಿ ಜ್ಞಾನಮಯ ಕೋಶ. ನಂತರ ವಿಜ್ಞಾನಮಯ ಕೋಶ. ಆ ಒಂದು ತಿಳ್ಕೊಂಡ್ ನಂತರ, ನಾನು ಯಾರು ಅಂತ ತಿಳ್ಕೊಂಡ ನಂತರ ಈ ಪ್ರಕೃತಿಯಲ್ಲಿ ಪಂಚಭೂತಗಳಿರ್ಬೋದು, ಏನೆಲ್ಲ ಇರ್ಬೋದು, ಅದಕ್ಕೆ ಅದರ ಒಂದು ಜ್ಞಾನವನ್ನ ತಿಳ್ಕೊಂಡು ಸಂಬಂಧವನ್ನ ಸ್ಥಾಪನೆ ಮಾಡ್ಲಿಕ್ಕೆ ವಿಜ್ಞಾನಮಯ ಕೋಶಕ್ಕೆ ಬರ್ತಾನೆ. ಆ ವಿಜ್ಞಾನಮಯ ಕೋಶದ ಒಂದು ಜ್ಞಾನ ಬಂದ ನಂತರ ಪರಮಾತ್ಮನಲ್ಲಿ ಅವನ ಸಂಬಂಧವನ್ನ ಗಟ್ಟಿಯಾಗಿ ಮಾಡಿ ಪರಮಾತ್ಮನ ಒಂದು ಆನಂದಮಯ ಕೋಶಕ್ಕೆ ಅವನು ತಲುಪ್ತಾನೆ. ಆ ಆನಂದಮಯ ಕೋಶಕ್ಕೆ ಹೋದಾಗ ಅವನು ಆನಂದಮಯ ಸ್ಥಿತಿಯಲ್ಲಿ ಇರ್ತಾನೆ. ಇವೆಲ್ಲ 4 ಅವನೇನು ಕನ್ಸಿಡರ್ ಮಾಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಹಂತವಾಗಿ ಹೋಗಿ ಆನಂದಮಯ ಕೋಶಕ್ಕೆ ಹೋದ ನಂತರ ಅವನಿಗೆ ಆನಂದ ಇಲ್ಲದಂತಹ ಒಂದು ಆನಂದವನ್ನ ಅವನು ಪಡ್ಕೊಳ್ಳಲಿಕ್ಕೆ, ಅನುಭವಿಸ್ಲಿಕ್ಕೆ ಅದು ಸಾಧ್ಯ ಆಗುತ್ತೆ. ಹೇಗೆ ಆ ಆನಂದ ಅನ್ನುವಂಥದ್ದನ್ನ ನಮ್ಗೆ ಆ ರುಚಿನೂ ನಮ್ಗೆ ಗೊತ್ತಿಲ್ಲ. ಆ ರುಚಿನೂ ಗೊತ್ತಿಲ್ಲದೆ ಇರೋ ಕಾರಣ ಆನಂದ ಏನು ಅಂತಂದ್ರೆ ಅದನ್ನ ಹುಡುಕ್ಲಿಕ್ಕೂ ನಾವು ಹೋಗ್ತಾ ಇಲ್ಲ. ಆ ಒಂದು ಸ್ವಲ್ಪ ಹೈಯರ್ ಟೇಸ್ಟ್ ನಮ್ಗೆ ಯಾವಾಗ ಗೊತ್ತಾಗುತ್ತೆ, ನಾವು ಲೋವರ್ ಟೇಸ್ಟ್ ನ ಇವತ್ತು ಇಷ್ಟನೇ ಪಡೋದಿಲ್ಲ. ಹಾಗಾಗಿ ಯಾರೆಲ್ಲ ಇದ್ರು ಅಲ್ಲಿ ಅಂತಂದ್ರೆ ಆ ಹೈಯರ್ ಟೇಸ್ಟ್ ನ ಇಷ್ಟ ಪಡ್ತಾ ಇದ್ದವ್ರು ಯಾರು ಅಂತಂದ್ರೆ ತುಳಸಿದಾಸ್ ಇರ್ಬೋದು, ಚೈತನ್ಯ ಮಹಾಪ್ರಭುಗಳು ಇರಬಹುದು, ಅಥವಾ ಯಾರು ಈ ದಾಸರೆಲ್ಲ ಏನಿದ್ರು, ದಾಸರ ಪದಗಳು ಹಾಡ್ತಾ, ಕೀರ್ತನೆಯನ್ನ ಮಾಡ್ತಾ, ಈ ಭಗವದ್ ಒಂದು ಆ ಸಾಕ್ಷಾತ್ಕಾರವನ್ನ ಪಡೆದಂತ ಯಾರು ಚೈತನ್ಯ ಮಹಾಪ್ರಭುಗಳಿರಬಹುದು, ಅಥವಾ ಶ್ರೀಲ ಪ್ರಭುಪಾದರಿರಬಹುದು, ನಂತರ ಶಂಕರಾಚಾರ್ಯರಿರಬಹುದು, ಇವರೆಲ್ಲ ಏನೋ ಆನಂದಮಯ ಕೋಶದಲ್ಲಿದ್ರು. ಅವ್ರಿಗೆ ಅಪಾರವಾದ ಜ್ಞಾನ, ಅಪಾರವಾದ ಒಂದು ಜ್ಞಾನ ಅವ್ರಿಗೆ ದೊರಕಿತ್ತು. ಅವ್ರ ಹತ್ರ ಯಾರಾದ್ರೂ ಹೋಗಿ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಅವರು ಒಂದು ರೀತಿಯಲ್ಲಿ ನಗಾಡ್ತಿದ್ರು. ಸಣ್ಣ ಮಕ್ಕಳು ಏನೋ ಒಂದ್ ಸಮಸ್ಯೆ ಹೇಳ್ಕೊಂಡಾಗ, ಇದು ನಿಜವಾಗ್ಲೂ ನನ್ನೊಳಗಿರುವಂತಹ ಒಂದು ಜ್ಞಾನವು ನಿನ್ನೊಳಗಿರುವಂತಹ ಜ್ಞಾನವು ಒಂದೇ, ಅದ್ರ ಜ್ಞಾನವನ್ನ ತಿಳ್ಕೊಳ್ದೆ ಈ ಸಣ್ಣ ಒಂದು ಸಮಸ್ಯೆಗಳಿಗೆ ಪರಿಹಾರ ಅಂತ ಕೇಳಿದಾಗ ಅವರು ನಗಾಡ್ತಾ ಇದ್ರು ಅಂತಂದ್ರೆ ಅವ್ರಿಗೆ ಎಷ್ಟು ಜ್ಞಾನದ ಬಗ್ಗೆ ಆ ಮಹತ್ವ ಅವ್ರಿಗೆ ಗೊತ್ತಿತ್ತು, ಅದನ್ನ ಅವ್ರು ಎಷ್ಟು ಅನುಭವಿಸಿದ್ರು, ಆ ಆನಂದ ಇನ್ನು ಎಷ್ಟರ ಮಟ್ಟಿಗೆ ಅವರಿಗೆ ಒಂದು ರುಚಿಯನ್ನ ಕಣಿಸಿತ್ತು, ಆ ಹರಿನಾಮ ಅನ್ನುವಂಥದ್ದು ಎಷ್ಟು ಅವ್ರಿಗೆ ಆನಂದವನ್ನ ಕಲ್ಪಿಸಿಕೊಟ್ಟಿತ್ತು ಅಂತ ನಾವು ಅರ್ಥ ಮಾಡ್ಕೋಬಹುದು. ನಾವು ಈ ಒಂದು ತುಳಸಿದಾಸರು, ರಾಮದಾಸರು ಇವರನ್ನೆಲ್ಲ ನೋಡಿದಾಗ, ಕನಕದಾಸರು ಇವರನ್ನೆಲ್ಲ ನೋಡಿದಾಗ ಅವ್ರ ಹತ್ರ ಅಮಿತವಾದಂತಹ
ಅದು ಮಿತಿ ಇಲ್ಲದೆ ಇರುವಂತಹ ಅಪರಿಮಿತವಾದಂತಹ ಆನಂದ ಅವರು ಹಾಡುವ ಕೀರ್ತನೆಗಳಲ್ಲಿ ಆ ಭಗವಂತನನ್ನ ಕುರಿತು ಆ ನೇರ ಕನೆಕ್ಷನ್ ಅನ್ನ ಮಾಡಿ ಅವ್ರು ಹಾಡ್ತಿದ್ರು. ಹಾಗಾಗಿ ಅದು ಆ ಪದಗಳು, ಆ ಒಂದು ದಾಸರ ಪದಗಳು ಅಷ್ಟು ಮನಸ್ಸಿಗೆ ತಾಟತ್ತೆ. ಯಾಕೆಂತಂದ್ರೆ ಅಲ್ಲಿ ಆನಂದದಿಂದ ಹೇಳ್ತಾ ಇದ್ರು, ಅಲ್ಲಿ ಭಗವಂತನ ಒಂದು ಸಂಬಂಧ ಅವ್ರಿಗೆ ಅರ್ಥ ಆಗಿತ್ತು. ಆ ಭಗವಂತನ ಒಂದು ಸಂಬಂಧವನ್ನ ಅರ್ಥ ಮಾಡ್ಕೊಂಡ ನಂತರ ಬರುವಂತಹ ಆನಂದ ಏನಿದೆ, ಆ ಸಂಬಂಧ ಸ್ಥಾಪನೆ ಆದ್ಮೇಲೆ ಪಡುವಂತಹ ಆನಂದ ಅದು ಅಪರಿಮಿತವಾಗಿತ್ತು. ಹಾಗಾಗಿ ಆ ಒಂದು ಆನಂದಕ್ಕೆ ಆನಂದಮಯ ಕೋಶ ಅಂತ ಹೇಳ್ತಾರೆ. ಮಹಾಭೂತನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚೇಂದ್ರಿಯ ಗೋಚರಃ ಇಚ್ಛಾದ್ವೇಷ ಸುಖಂ ದುಃಖಂ ಸಂಗತ ಚೇತನ ಧೃತಿ ಏತಚ್ಛೇತ್ರಂ ಸಮಾಸೇನ ಸವಿಕಾರಂ ಮುದಾಹೃತಂ. ಪಂಚಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯಗಳು, ವಿಷಯಗಳು, ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಚೇತನ, ಧೃತಿ. ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸಲಾಗುತ್ತದೆ. ಆ ಭಗವಂತನನ್ನ ತಿಳಿಲಿಕ್ಕೆ ಏನೆಲ್ಲ 24 ಘಟಕಾಂಶಗಳು ನಾವು ಏನ್ ತಿಳ್ಕೊಂಡ್ವಿ ಹಿಂದಿನ 7ನೇ ಅಧ್ಯಾಯದಲ್ಲಿ, ಈ ಪಂಚಭೂತಗಳು, ಕರ್ಮೇಂದ್ರಿಯಗಳು, ಅದಕ್ಕೆ ವಿಷೇಂದ್ರಿಯಗಳಾದಂತಹ ತನ್ಮಾತ್ರೆಗಳು, ರೂಪ, ರಸ, ಗಂಧ, ಸ್ಪರ್ಶ, ಇವೆಲ್ಲವೂ ಮತ್ತೆ ಆಕಾಶ, ಬುದ್ಧಿ, ಮನಸ್ಸು, ಇವೆಲ್ಲವೂ ಸೇರಿ 24 ಘಟಕಾಂಶಗಳು ಏನಿದೆ, ಇದೆಲ್ಲ ಏನಾಗಿದೆ, ಆ ಚೈತನ್ಯ ಅನ್ನೋದು ಒಳಗಡೆ ಇದೆಯಲ್ಲ, ಅದನ್ನ ಏನಾಗಿದೆ, ಕವರ್ ಮಾಡಿದೆ, ಮುಚ್ಚಿದೆ. ಹಾಗಾಗಿ ನಮ್ಗೆ ಏನಾಗುತ್ತಿದೆ, ಆ ಜ್ಞಾನವನ್ನ ತಿಳ್ಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ. ಯಾಕೆಂದ್ರೆ ಈ ಪ್ರಕೃತಿಯ ತ್ರಿಗುಣಗಳಿಂದ ಆಗಿರುವಂತಹ ಈ ಗುಣಗಳು ನಮ್ಮನ್ನ ಏನ್ ಮಾಡ್ತದೆ, ಒಂದೊಂದು ಇಂದ್ರಿಯಗಳನ್ನ ಅಟ್ಯಾಕ್ ಮಾಡಿ ನಾವು ನಮ್ಮನ್ನ ಒಂದು ರೀತಿಯಾದಂತಹ ಭಗವಂತನ ಕಡೆ ಹೋಗ್ಲಿಕ್ಕೆ ಅದು ಬಿಡ್ತಾ ಇಲ್ಲ. ಆ ಇಂದ್ರಿಯಗಳ ನಿಗ್ರಹವನ್ನ ಮಾಡ್ಬೇಕು. ಏನ್ ಮಾಡ್ಬೇಕು, ನಾವು ಅಂಬರೀಷ್ ಮಹಾರಾಜನ ಕಥೆಗಳನ್ನ ಕೇಳ್ತಾ ಬಂದ್ವಿ, ದಿನಾನವ ಅವ್ರನ್ನ ಸ್ಮರಣೆ ಮಾಡ್ತಿದೀವಿ, ಹೇಗ್ ಮಾಡಿದ್ರೆ ಅವ್ರ ಇಂದ್ರಿಯಗಳನ್ನ ಹೇಗೆಲ್ಲ ಮಾಡ್ಕೊಂಡ್ರು ಅಂತ. ಈ ಜ್ಞಾನದ ಮೂಲಕ ಭಗವಂತನನ್ನ ತಿಳಿಲಿಕ್ಕೆ ಹೋದಾಗ ಈ ಇಂದ್ರಿಯಗಳಿಂದ ನಾವು ತಪ್ಪಿಸ್ಕೊಂಡು ಆ ಭಗವಂತನ ಒಂದು ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳಲಿಕ್ಕೆ ಇದು ನಮ್ಗೆ ಸಹಾಯವಾಗತ್ತೆ. ಅಮಾನಿತ್ವಾಮಿದಮಿಚ್ಛತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖಯೋನ ದುಃಖದೋಷಾನುದರ್ಶನಂ ಆಸಕ್ತಿರನಭಿಷ್ಟಂಗಃ ಪುತ್ರಧಾರ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತಾದೇಶ ಸೇವಿತ್ವಂ ಅರಾತೀರ್ಜುನ ಸಂಸದಿ ಆತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಮಿತಿ ಪ್ರೋಕ್ತ ಅಜ್ಞಾನಂ ಯದ ತೋನ್ಯತಾ. ನಮ್ರತೆ, ಜಂಬವಿಲ್ಲಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ತೃಪ್ತಿಯ, ವೈರಾಗ್ಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯದಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತರಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವ ಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಇಷ್ಟೆಲ್ಲ ಏನು ಅಂಶಗಳ 26 ಅಂಶಗಳನ್ನ ಕೊಟ್ಟಿದ್ದೇನೆ, ಇದೆಲ್ಲವೂ ಒಂದು ಜ್ಞಾನ, ಇದನ್ನು ಹೊರತುಪಡಿಸಿರುವಂತದ್ದೆಲ್ಲವೂ ಅಜ್ಞಾನವೇ ಅಂತ ಹೇಳ್ತಾರೆ. ನಮ್ರತೆ ಅಂತಂದ್ರೆ ತನಗೆಲ್ಲವೂ ಗೊತ್ತು ಆದ್ರೂ ನನಗೇನೂ ಗೊತ್ತಿಲ್ಲ ಅನ್ನುವಂತಹ ವಿನಮ್ರತೆ ಭಾವನೆಯಿಂದ, ಈಗ ಯಾರಾದ್ರೂ ಬರ್ತಾರೆ, ಈಗ ಒಂದು ಸಮೂಹ ಕೂತ್ಕೊಂಡಿದೆ, ಆ ಒಂದು ದೊಡ್ಡವರೆಲ್ಲ ಕೂತಿದ್ದಾರೆ ಮನೆಯಲ್ಲಿ, ಅಜ್ಜ, ದೊಡ್ಡಪ್ಪ, ಎಲ್ಲರೂ ಕೂತಿದ್ದಾರೆ, ಅವರೆಲ್ಲ ಸ್ವಲ್ಪ ಚೆನ್ನಾಗಿ ಎಲ್ಲ ವಿಚಾರಗಳನ್ನ ತಿಳಿದಿರೋಂಥವ್ರು. ಯಾರೋ ಬಂದು ಏನೋ ವಿಚಾರ ಕೇಳಿದ್ರು, ಇಲ್ಲಿ 10, 12ನೇ ಕ್ಲಾಸ್ ಮಕ್ಕಳು ಕೂತಿದ್ದಾರೆ, ಬಂದು ಅವ್ರ ಪ್ರಶ್ನೆನ ಕೇಳಿದ ತಕ್ಷಣ ನಾವ್ ಒಂದು 10, 12ನೇ ಒಂದು ಕ್ಲಾಸ್ ಅಲ್ಲಿ ಇರುವಂತ ನಾವೇನ್ ಮಾಡ್ತೀವಿ, ಅವ್ರ ಪ್ರಶ್ನೆ ಕೇಳಿದ ತಕ್ಷಣ ಏನ್ ಮಾಡ್ತೀವಿ, ಟಕ್ಕಂತ ಬಾಯಿ ಹಿಟ್ಟು ಹೇಳ್ಬಿಡ್ತೀವಿ. ಅಲ್ಲಿ ಅಜ್ಜ ಇದ್ದಾರೆ, ಅಪ್ಪ ಇದ್ದಾರೆ, ಇನ್ನು ಉಳಿದಂತ ದೊಡ್ಡ ವ್ಯಕ್ತಿಗಳೆಲ್ಲ ಇದ್ದಾರೆ, ಅವ್ರು ಹೇಳಿ ಅನ್ನುವಂತ ಒಂದು ವಿನಮ್ರತೆ ಭಾವನೆಯನ್ನ ನಾವ್ ಇಟ್ಕೊಳ್ಳಲ್ಲ. ಏನ್ ಮಾಡ್ತೀವಿ, ತಕ್ಷಣಕ್ಕೆ ಹೇಳ್ಬಿಡ್ತೀವಿ. ಅದು ಹೇಗಾಗತ್ತಂದ್ರೆ ಅದು ವಿನಮ್ರತೆ ತೋರ್ಸೋದಿಲ್ಲ. ಒಬ್ಬ ವಿನಮ್ರನಾಗಿರೋನ್ ಏನ್ ಮಾಡ್ಬೇಕು ಅಂತಂದ್ರೆ
ತನ್ನನ್ನೇ ಕೇಳಿದ್ರು ಅಲ್ಲಿ ದೊಡ್ಡವರಿದ್ದಾಗ ಏನ್ ಹೇಳ್ಬೇಕು ಅಂತಂದ್ರೆ ನನಗಿಂತ ಉತ್ತಮವಾದ ಉತ್ತರವನ್ನ ಅವ್ರು ಕೊಡಬಲ್ಲರು ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ಬೇಕು. ಆ ಒಂದು ಉತ್ತರವನ್ನ ಆ ದೊಡ್ಡವರು ಯಾವ ರೀತಿಯಲ್ಲಿ ಕೊಡ್ತಾರಲ್ಲ ಆ ಉತ್ತರವನ್ನು ನಾವು ಕೇಳಬೇಕು. ಅದು ವಿನಮ್ರತೆ ಭಾವನೆಯನ್ನ ತೋರಿಸುತ್ತೆ. ಇದು ನಾವು ಬೆಳೆಸ್ಕೋಬೇಕು. ಆ ವಿನಮ್ರತೆ ಭಾವನೆ ಇರೋರು ಏನ್ ಮಾಡ್ತಾರೆ, ತಮಗ್ ಗೊತ್ತಿದ್ರು ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ. ಇದು ವಿನಮ್ರತೆ. ಜಂಬವಿಲ್ಲದಿರುವುದು, ತನ್ನ ಹತ್ರ ಆರ್ಥಿಕವಾಗಿರ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ಫಿನಾನ್ಷಿಯಲ್ ಏನೇ ರೀತಿಯಲ್ಲಿ ಅಷ್ಟೇ ದುಡ್ಡಿದ್ರು ಕೂಡ ಅವ್ರು ಏನ್ ಮಾಡ್ತಾರೆ, ನನ್ನ ಹತ್ರ ಇದೆ ಅಂತ ಜಂಬ ತೋರ್ಸ್ಕೊಳಲ್ಲ ಇರೋರು. ಅವ್ರು ಸರಳವಾಗಿರ್ತಾರೆ. ಆ ರೀತಿಯಾಗಿ ಜಂಬ ಇಲ್ಲದಿರುವುದು. ಅಹಿಂಸೆ, ಹಿಂಸೆ ಅಹಿಂಸೆ. ಹಿಂಸೆ ಅಂತ ಅನ್ನೋದು ಒಂದು ದೇಹದ ಮೇಲೆ ಮಾಡುವಂತಹ ಒಂದು ಹಿಂಸೆ ಅಲ್ಲ. ಅಂದ್ರೆ ಆ ಮಾತಿನ ಮೂಲಕ ನಾವು ಹಿಂಸೆಯನ್ನು ಮಾಡುವುದು ಹಿಂಸೆಯೇ ಆಗತ್ತೆ. ಆದ್ರೆ ಇದನ್ನ ತಿಳ್ಕೊಂಡು ಕಠೋರವಾಗಿ ಮಾತಾಡುವಂಥದ್ದು, ಮನ್ಸಿಗೆ ನೋವಾಗುವಂಥದ್ದು, ಚುಚ್ಚವಾಗಿ ಮಾತಾಡ್ತಾರಪ್ಪ ಅಥವಾ ಅವ್ರ ಮಾತು ತುಂಬಾ ಹರ್ಟ್ ಆಗತ್ತಪ್ಪ ಅದು ಕೂಡ ಅದು ಹಿಂಸೆನೆ ಆಗ್ಬಿಡತ್ತೆ. ನಾವ್ ಯಾವಾಗ್ಲೂ ಮೃದು ವಚನಗಳ ಮಾತಾಡುವಂತರಾಗಿರ್ಬೇಕು. ಒಂದು ಬೇರೆಯವರ ಭಾವನೆಯನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಸ್ಥಿತಿಯನ್ನ, ಅಥವಾ ಏನಾಗ್ಬಿಡತ್ತೆ ಎಲ್ಲದಕ್ಕೂ ನಾವು ಒಂದು ಸಹಿಷ್ಣುತೆಯನ್ನ ಮಾಡ್ಕೊಂಡು ಹಿಂಸೆಯನ್ನ ಮಾಡದೆ ನಾವು ಆಂತರಿಕವಾಗಿ ಬಹಿರಂಗವಾಗಿ ನಾವು ಅದನ್ನ ಕಾಪಾಡ್ಕೊಳ್ಳೋದು ಒಳ್ಳೇದು. ತಾಳ್ಮೆ, ಯಾರೇ ಏನೇ ಬೈದ್ರು ಕೂಡ ಅಮಾನೇನ ಮಾನದೇನ ಕೀರ್ತನೀಯ ಸದಾಹರಿ. ಅಯ್ಯೋ ಅವ್ರ ಏನ್ ಅನ್ಕೊಂಡ್ಬಿಡ್ತಾರೋ, ಏನೊಂದು ನಿಂದನೆಯನ್ನ ಮಾಡಿದ್ರು ಕೂಡ ನಾವು ಕೂಡ ತಾಳ್ಮೆಯಿಂದ ಇರುವಂತದ್ದು. ಅವ್ರ ಮೇಲೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ತೋರಿಸ್ದೆ ಸರಿ ಆಯ್ತು, ಆ ಸಮಯವನ್ನ ನಾವು ಕಳಿಯೋಣ, ಈಗ ಅವ್ರ ಮೇಲೆ ನಾವು ಪ್ರತಿಕ್ರಿಯೆ ಬೇಡ, ಅದು ಜಾಸ್ತಿ ಆಗುತ್ತೆ ಅನ್ನೋ ರೀತಿ. ಸರಳ ಜೀವನ, ನಮ್ಮ ಒಂದು ಜೀವನದ ಶೈಲಿಗೆ ಏನೆಲ್ಲ ಬೇಕು ಅದನ್ನಷ್ಟೇ ಸರಳ ಒಂದು ಜೀವನಕ್ಕೆ ನಾವು ಅನುಕೂಲವನ್ನ ಮಾಡ್ಕೊಂಡು ಆ ಸರಳ ಜೀವನವನ್ನ ಮಾಡುವಂಥದ್ದು. ಈಗಿನ ಒಂದು ದಿನಗಳಲ್ಲಿ ಒಂದು ತರಕಾರಿ ಊಟ ಮಾಡುವಂಥದ್ದು ಕೂಡ ಬಹಳ ಕಷ್ಟ ಆಗಿದೆ. ಯಾಕೆಂತಂದ್ರೆ ನಾವು ತಿನ್ನುವಂತ ತರಕಾರಿ ಎಲ್ಲೋ ಬೆಳೀತಾ ಇರ್ತಾರೆ, ಎಲ್ಲಿಂದನೋ ತರಬೇಕು, ಅದು ಎಷ್ಟೋ ಕಾಸ್ಟ್ಲಿ, ಅದು ಯಾವತ್ತೋ ಬೆಳೆದಿರ್ತಾರೆ, ಅದು ಬಂದು ನಮಗೆ ಸೇರಿ ಅದ್ ನಾವ್ ಅಡ್ಗೆ ಮಾಡಿ ನಾವು ತಿನ್ನೋಷ್ಟೊತ್ತಿಗೆ ಅದು ಎಷ್ಟೋ ಆಗ್ಬಿಟ್ಟಿರುತ್ತೆ. ಆದ್ರೆ ಸಾಧ್ಯ ಆದ್ರೆ ಅದನ್ನ ಸರಳವಾಗಿ ಮಾಡ್ಕೊಳ್ಳುವಂಥದ್ದು. ಈಗ ಎಷ್ಟೋ ಜನ ಆ ಒಂದು ಹಳ್ಳಿಗಳನ್ನ ಬಿಟ್ಟು ಸಿಟಿಗಳಿಗೆ ಬಂದು ಜೀವನವನ್ನ ಮಾಡ್ತಾರೆ. ಅದೆಲ್ಲ ಬೇಕಾಗಿಲ್ಲ. ಅದೇ ಪ್ರಭುಪಾದರು ಹೇಳುವಂಥದ್ದು, ಓದಿ ಇಂಜಿನಿಯರ್ಗಳಾಗಿ ಕಟ್ಟಡಗಳನ್ನ ಕಟ್ಟಿ ನೀವು ನೆಟ್ಟು ಬೋಲ್ಟ್ಗಳನ್ನ ತಿನ್ಲಿಕ್ಕೆ ಸಾಧ್ಯವಾ? ಬೇಡ. ನೀವ್ ಎಲ್ಲೆಲ್ಲಿದ್ದೀರೋ ಅಲ್ಲೇ ಆ ಒಂದು ದವಸ ಧಾನ್ಯಗಳನ್ನೆಲ್ಲ ಬೆಳೆದು ಆ ಸಮೃದ್ಧವಾದಂತಹ ಜೀವನವನ್ನ ಮಾಡಿ. ಜನಸಂಖ್ಯೆ ಎಷ್ಟೇ ಆಗಬಹುದು, ಆದ್ರೆ ಸಮಸ್ಯೆ ಇರೋದಲ್ಲಿ ಬೆಳೆಯೋದು ಕಡಿಮೆ ಆದಾಗ ಸಮಸ್ಯೆ ಆಗತ್ತೆ. ಮನುಷ್ಯನಿಗೆ ಒಂದು ಹಸು ಅಥವಾ ಮನೆಯಲ್ಲಿ ಬೆಳ್ಕೊಂಡು ತಿನ್ನೋದಕ್ಕೆ ಒಂದಿಷ್ಟು ಜಾಗ ಇದ್ರೆ ಸಾಕು, ಎಷ್ಟು ಜನಸಂಖ್ಯೆ ಬಂದ್ರು ಕೂಡ ಅದನ್ನ ನಿಭಾಯಿಸ್ಬೋದು. ಆದ್ರೆ ಈಗಿನ ಒಂದು ಸ್ಥಿತಿ ಏನಾಗಿದೆ, ಆ ಸ್ಥಿತಿಯಲ್ಲಿ ಕಟ್ಟಡಗಳನ್ನ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಿ ಬೋಲ್ಟು ನೆಟ್ಗಳನ್ನ ತಿನ್ನುವಂತ ಪರಿಸ್ಥಿತಿ ಬಂದಾಗ ಅದನ್ನ ತಿನ್ಲಿಕ್ಕೆ ಆಗತ್ತಾ? ಆಗ ಜನ ಸಮಸ್ಯೆ ಪ್ರಾರಂಭ ಆಗುತ್ತೆ. ಆ ಜನ ಸಮಸ್ಯೆನೆ ಅದು ಸಮಸ್ಯೆ ಆಗೋದಿಲ್ಲ, ಅದು ನಮ್ಮ ಸಮಸ್ಯೆ ಆಗತ್ತೆ. ಯಾಕೆಂದ್ರೆ ಅವಕಾಶವಿದ್ದು ನಾವು ಅದನ್ನೆಲ್ಲ ಬಿಟ್ಟು ಏನ್ ಮಾಡಿದೀವಿ, ನಗರಗಳನ್ನ ಸೇರ್ಕೊಂಡು ಇವತ್ತು ಕಷ್ಟ ಪಡ್ತಾ ಇದೀವಿ. ಎಲ್ಲಾ ಬೆಲೆ ಹೆಚ್ಚಾಗಿದೆ. ಅದ ಒಂದು ಸರಳತೆ ಜೀವನವನ್ನ ಮಾಡ್ಲಿಕ್ಕೆ ಯಾರಿಗೆಲ್ಲ ಸಾಧ್ಯ ಆಗತ್ತೆ, ಅದು ಜನಸಮೂಹಕ್ಕೆ, ಪ್ರಾಣಿ ವರ್ಗಕ್ಕೂ ಎಲ್ಲರಿಗೂ ಅದು ಒಳ್ಳೇದಾಗುತ್ತೆ. ನಿಜವಾದ ಗುರುವಿನ ಬಳಿಗೆ ಹೋಗುದು. ಯಾರು ಗುರು ಅಂದದ್ದು? ಈ ಭವಸಾಗರವನ್ನ ಯಾರು ದಾಟಿಸ್ತಾರೋ ಅವನು ನಿಜವಾದ ಗುರು. ಶೌಚ, ಕ್ಲೀನ್ನೆಸ್ ನೆಕ್ಸ್ಟ್ ಗಾಡ್ಲಿನೆಸ್. ನಾವ್ ಎಲ್ಲಿ ಶೌಚವಾಗಿರ್ತೀವಿ ಅಂತರಂಗದಿಂದ ಬಹಿರಂಗದಿಂದ ಎಲ್ಲಾ ರೀತಿಯಲ್ಲಿ ಯಾರು ಸ್ವಚ್ಛವಾಗಿರ್ತಾರೋ ಅವ್ರದ್ದು ಸ್ವಚ್ಛತೆಯನ್ನ ಕಾಪಾಡ್ಕೊಂಡ್ರೆ ಅಲ್ಲಿ ಭಗವಂತ ನೆಲೆಸ್ತಾನೆ. ಸ್ಥೈರ್ಯ, ಇಂದ್ರಿಯಗಳನ್ನ ನಿಗ್ರಹ ಮಾಡುವಂಥದ್ದು. ಆ ಇಂದ್ರಿಯಗಳು ಏನ್ ಮಾಡುತ್ತೆ ಗೊತ್ತಾ, ಪ್ರತಿ ಸತಿಗೆ ನಮ್ಗೆ ಆ ಇಂದ್ರಿಯ ತೃಪ್ತಿಯನ್ನ ಮಾಡ್ಲಿಕ್ಕೆ ಅದು ಕಾಯ್ತಾ ಇರುತ್ತೆ. ಅದಕ್ಕೆ ಎಷ್ಟು ಮಾಡಿದ್ರೆ ಸಾಕಾಗಲ್ಲ. ಒಂದು ಸತಿ ನಾವು ಅದು ಹಿಂಗೆ ಕೆರಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನು ಅನ್ಸುತ್ತೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿರುತ್ತೆ, ಆಮೇಲೆ ಏನಾಗುತ್ತೆ, ಅದು ಗಾಯವಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಇಂದ್ರಿಯ ನಿಗ್ರಹಗಳನ್ನ ಮಾಡ್ಬೇಕು. ಆತ್ಮ ಸಂಯಮ, ಎಲ್ಲ ಒಂದು ಸಮಯಗಳಲ್ಲಿ ನಾವು ಆತ್ಮ ಸಂಯಮವನ್ನ ಕಾಪಾಡಿಕೊಳ್ಳುವಂತಹ ಒಂದು ಸ್ಥಿತಿಯನ್ನ, ಮನಸ್ಥಿತಿಯನ್ನ ನಾವು ಮಾಡ್ಕೋಬೇಕು. ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅದು ವಸ್ತು ವಿಷಯಗಳಾಗಿರ್ಬೋದು, ಅದ ವಿಷಯಾಸಕ್ತಿ ಆಗಿರ್ಬೋದು, ಬೇಡದೇ ಇರೋ ವಿಚಾರಗಳಲ್ಲಿ ನಾವು ಅದನ್ನ ಆಸಕ್ತಿಯನ್ನ ತೊಡಿಬೇಕು. ಗೊತ್ತು, ಈಗ ಜ್ಞಾನ ಬಂದಿದೆ, ವಿವೇಕ ಇದೆ, ಇದು ಸರಿಯೋ ತಪ್ಪೋ ಅನ್ನುವಂತಹ ಜ್ಞಾನವನ್ನ ನಾವು ಪಡ್ಕೊಂಡಿದೀವಿ. ಅದಕ್ಕೆ ಎಷ್ಟು ಹೊತ್ತನ್ನ ಕೊಡ್ಬೇಕು ಅಷ್ಟೇ ಕೊಡ್ಬೇಕು, ತುಂಬಾ ಎನರ್ಜಿಯನ್ನ ನಾವು ಕೊಡಬಾರ್ದು. ಅಹಂಕಾರವಿಲ್ಲದಿರುವುದು, ನನ್ನ ಹತ್ರ ಇದೆ ಅಂತ ಯಾವುದೇ ಇರಬಹುದು, ವಿದ್ಯೆ ಇರ್ಬೇಕು, ಅದು ಏನೇ ಇರ್ಬೋದು. ವಿದ್ಯೆ ಇದ್ದವನ ಹತ್ರ ವಿನಯ ಬಂದ್ರೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ. ವಿದ್ಯೆ ಒಂದೇ ಬಂದ್ಬಿಟ್ಟು ಅಹಂಕಾರ ಪಟ್ರೆ ನಿನ್ನ ಹತ್ರ ಎಷ್ಟು ವಿದ್ಯೆ ಇದ್ರೆ ಏನು ಅದು ಉಪಯೋಗ ಇಲ್ಲ. ಅಹಂಕಾರ ದುಡ್ಡು ಇರೋನಿಗೆ ಮಾತ್ರ ಅಲ್ಲ, ಅಂದ ಇರೋವನಿಗೂ ಬರುತ್ತೆ. ಆದ್ರೆ ಅದಕ್ಕೂ ಒಂದು ಲಿಮಿಟೇಷನ್ ಇದೆ. ಒಂದ್ 50 ವರ್ಷ ಆದ್ಮೇಲೆ 18-20 ವರ್ಷದಲ್ಲಿ ಇದ್ದಂತಹ ಒಂದು ಯೌವನ, ಆ ಒಂದು ಅಂದ ಚಂದ ನಿನಗೆ ಇರೋದಿಲ್ಲ. ಯಾವುದ್ರಲ್ಲಾದ್ರೂ ಸರಿನೇ ಅಹಂಕಾರ ಇರುವುದು ಒಳ್ಳೇದಲ್ಲ, ಅದು ತಪ್ಪು. ಅದನ್ನ ತಿಳ್ಕೋಬೇಕು.
ಜನ್ಮ, ಸಾವು, ಮುಪ್ಪು, ರೋಗಗಳು ಕೇಳ್ಕೊಂಡು ಗ್ರಹಿಸೋದು. ನಮ್ಗ್ ಅನ್ಸುತ್ತೆ ಎಲ್ಲ ಕ್ಲಾಸ್ಗಳಲ್ಲೂ ಈ ಜನ್ಮ, ಮೃತ್ಯು, ಜರ, ವ್ಯಾಧಿ ಏನಪ್ಪಾ ಹೇಳ್ತಾ ಇರ್ತಾರೆ ಅಂತಂದ್ರೆ ಅದು ಸತ್ಯ. ಅದನ್ನ ನಾವು ತಿಳ್ಕೋಬೇಕು. ದಿನನಿತ್ಯ ನಾವು ಅದ್ರ ಬಗ್ಗೆ ಮಾತಾಡ್ಬೇಕು. ಯಾಕೆ ಅಂತಂದ್ರೆ ಅದು ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ಅದು ಬಂದೇ ಬರುತ್ತೆ ನಮ್ಮ ಹತ್ರ. ಹಾಗಾಗಿ ಅದಕ್ಕೆ ಪ್ರಿಪೇರ್ ಆಗ್ಬೇಕಂದ್ರೆ ಅದ್ರ ಬಗ್ಗೆ ನಾವು ಮಾತಾಡಿ ಇದಿಷ್ಟೇ ಅನ್ನೋಂಥದ್ದು ಜ್ಞಾನವನ್ನ ನಾವು ಬೆಳೆಸ್ಕೋಬೇಕು. ಜನ್ಮ, ಮೃತ್ಯು, ಜರ, ವ್ಯಾಧಿ ಇದು ಮನುಷ್ಯನಿಗಿರುವಂತಹ ಸಮಸ್ಯೆಗಳು. ಇದರಿಂದ ಹೊರಗಡೆ ಬರುವುದಕ್ಕೆ ಏನೆಲ್ಲ ಬೇಕು ಅಗತ್ಯವಾದದನ್ನ ಅದನ್ನ ನಾವು ಮಾಡ್ಕೋಬೇಕು ಅನ್ನೋಂಥದ್ದು ಜ್ಞಾನವನ್ನ ಬೆಳೆಸ್ಕೊಳ್ಳಲಿಕ್ಕೆ ಅದರ ಡಿಸ್ಕಷನ್ ಯಾವಾಗ್ಲೂ ನಾವು ಮಾಡ್ತಾ ಇರ್ಬೇಕು. ಅನಾಸಕ್ತಿ, ಬೇಡದಿರುವ ವಿಚಾರಗಳಲ್ಲಿ, ಈ ಗಾಸಿಪ್ಸ್, ಈ ನ್ಯೂಸ್ ಪೇಪರ್ಗಳಲ್ಲಿ, ಮೀಡಿಯಾಗಳಲ್ಲಿ ಬೇಕಾದಷ್ಟಿಗಿರುತ್ತೆ. ಈಗಿರುವಂತದ್ದೇ ಅದು. ಅದರಲ್ಲಿ ನಾವು ಆಸಕ್ತಿಯನ್ನ ತೋರಿಸ್ತೇವೆ, ನಿರಾಸಕ್ತಿಯಾಗಿ ಇರುವಂತದ್ದು. ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತರಾಗಿರೋದು. ಹಾಗಾದ್ರೆ ಎಲ್ಲ ಬಿಟ್ಟು ಬಿಡ್ಬೇಕಾ? ನಮ್ಮ ಜವಾಬ್ದಾರಿಯನ್ನ ಮಾಡ್ಕೊಂಡು ಭಗವಂತನನ್ನ ಸೆಂಟರ್ ಅಲ್ಲಿ ಇಟ್ಕೊಂಡು ಮಾಡುವಂತದ್ದನ್ನೆಲ್ಲ ಅವನ ಕನೆಕ್ಷನ್ ಅನ್ನ ಮಾಡ್ತಾ ಹೋದ್ರೆ ಅದೇ ನಿಜವಾದ ಒಂದು ಜೀವನ. ಅದರಲ್ಲಿ ಮುಕ್ತವಾಗಿ. ಅಥವಾ ನನಗೆ ಅದು ಕಾಮನ್ ಆಗಿ ಏನಾಗುತ್ತೆ, ಹೆಂಡತಿ, ಮನೆ, ಮಕ್ಕಳಲ್ಲಿ ಅದು ಪ್ರೀತಿ ವಿಶ್ವಾಸ ಹೆಚ್ಚುವಂತದ್ದು ಅದು ಸಹಜ. ಯಾಕಂದ್ರೆ ಮನುಷ್ಯನಿಗೆ ಅದು ಸಹಜವಾಗಿ ಬಂದ್ಬಿಡತ್ತೆ. ಸಪೋಸ್ ಅದ್ರಲ್ಲಿ ಅವನಿಗೆ ಸಂತೋಷ ಸಿಗ್ತಾ ಇಲ್ಲ, ಸುಖ ಸಿಗ್ತಾ ಇಲ್ಲ ಅಂದ್ರೆ ಅವನು ಅದಕ್ಕೆ ಅಂಟಿಕೊಳ್ಳಲಿಕ್ಕೆ ಅಗತ್ಯ ಏನಿಲ್ಲ. ಆಯ್ತು, ಇದೇನ್ ಪರ್ಮನೆಂಟ್ ಅಲ್ಲ ಅಲ್ವಾ? ನನಗೆ ಇನ್ನ ಒಂದು ಅವಕಾಶ ಇದೆ, ನಾನು ಅವರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಇದೆ. ನೋಡ್ಕೊಳ್ಳುವಂತ ಜವಾಬ್ದಾರಿಯನ್ನ ನಾನು ಮಾಡ್ತಾ ಭಗವಂತನ ಸೇವೆಯಲ್ಲ ನಿರತನಾಗಿರ್ತಾನೆ. ನೀನ್ ಯಾವಾಗ ಭಗವಂತನ ಕಡೆ ಮುಖ ಮಾಡ್ತೀಯೋ ಭಗವಂತ ಏನ್ ಮಾಡ್ತಾನೆ, ಎಲ್ಲವನ್ನು ನಿಂಗೆ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ನಮ್ಗೆ ಎಲ್ಲೂನು ಯಾವುದೇ ಒಂದು ವಿಚಾರದಲ್ಲಿ ಸಿಕ್ಕಿಕೊಳ್ಳುವಂತಹ ಅಗತ್ಯ ಏನಿಲ್ಲ. ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ. ನಿನಗಿಷ್ಟ ಇರ್ಬೋದು, ಇಷ್ಟ ಇಲ್ದೇ ಇರಬಹುದು, ದುಃಖ ಆಗ್ಬೋದು, ಏನೇ ಆಗ್ಬೋದು, ಶೀತೋಷ್ಣ, ಸುಖ, ದುಃಖ, ಅದು ಏನೇ ಬರುತ್ತೆ ಅಂದ್ರೆ ಚಳಿಗಾಲ ಬರುತ್ತೆ, ಮಳೆಗಾಲ ಬರುತ್ತೆ, ಸಮ್ಮರ್ ಬರುತ್ತೆ, ಏನ್ ಬಂದ್ರು ಕೂಡ ಎಲ್ಲದನ್ನ ಆ ಜೀವನದಲ್ಲೂ ಕಷ್ಟ ಸುಖಗಳು ಹಾಗೇ ಇರುತ್ತೆ. ಅವನ್ನ ಸಮಚಿತ್ತತೆಯಿಂದ ನಾವು ಅದನ್ನ ನೋಡ್ಕೊಂಡು ಅದನ್ನ ನಡೆಸ್ಕೊಂಡು ಹೋಗ್ಬೇಕು. ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ. ಭಗವಂತ ನೀನಿದ್ಯಾ, ನಿನ್ನಲ್ಲಿ ನಾನು ಶರಣಾಗಿದ್ದೇನೆ, ನನ್ನನ್ನು ಕಾಪಾಡುತ್ತೆ. ಯಾವಾಗ ನಾವು ಅವನಿಗೆ ಶರಣಾಗ್ತೀವಿ ಎಲ್ಲವೂ ಸರಿ ಹೋಗುತ್ತೆ. ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ. ಈಗಿನ ಒಂದು ಕಾಲಕ್ಕೆ ಏಕಾಂತ ಪ್ರದೇಶಕ್ಕೆ ನಾವು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಈಗಿರುವಂತಹ ಸ್ಥಿತಿಯಲ್ಲಿ ಏಕಾಂತ ಪ್ರದೇಶ ಅಂತಂದ್ರೆ ಎಲ್ಲೆಲ್ಲಿ ಭಗವದ್ದಾರಾಧನೆಯನ್ನ ಮಾಡ್ತಾರೋ, ಎಲ್ಲೆಲ್ಲಿ ಭಗವದ್ ಭಕ್ತರಿರ್ತಾರೋ ಅದೇ ಏಕಾಂತ ಪ್ರದೇಶ. ಯಾಕೆಂದ್ರೆ ಅಲ್ಲಿ ಭೌತಿಕವಾದ ವಿಚಾರಗಳೇ ಇಲ್ಲ. ಅಲ್ಲಿ ಆಧ್ಯಾತ್ಮಿಕದ ವಿಚಾರ, ಅಲ್ಲಿ ಭಗವಂತನ ವಿಚಾರ, ಅಲ್ಲಿ ಭಗವಂತನ ಆರಾಧನೆ, ಕೀರ್ತನೆ, ಸ್ಮರಣೆ, ಭಜನೆ ಎಲ್ಲವೂ ಇರ್ಬೇಕಾದ್ರೆ ಅಲ್ಲಿ ಬೇರೆ ಒಂದು ಭೌತಿಕ ಒಂದು ಆಸಕ್ತಿಗೆ ಅಲ್ಲಿ ಯಾವುದೇ ಎಡೆ ಇಲ್ಲ. ಹಾಗಾಗಿ ಅದೇ ಈಗಿನ ಕಾಲಕ್ಕೆ ಏಕಾಂತ ಪ್ರದೇಶ ಅಂತ ನಾವು ಹೇಳ್ಬೋದು. ಜನ ಸಮೂಹದಲ್ಲಿ ಆಸಕ್ತಿ ಇಲ್ಲದಿರೋದು ಯಾಕೆ? ಜನ ಸಮೂಹದಲ್ಲಿ ಪಾರ್ಟಿಗಳಿಗೆ ಹೋಗ್ತೀವಿ ನಾವು, ಆ ಒಂದು ವೈವಿಧ್ಯಮಯವಾದಂತಹ ಆಡಂಬರಗಳನ್ನ ನೋಡಿ ನಮ್ಮ ಮನಸ್ಸು ಕಲಕತ್ತೆ. ಹಾಗಾಗಿ ಆದಷ್ಟು ಏನ್ ಮಾಡ್ಬೇಕು, ಅಂತಹ ಒಂದು ಜಾಗಗಳಿಗೆ ಹೋಗುವಂತದನ್ನ ನಾವು ಅವಾಯ್ಡ್ ಮಾಡ್ಬೇಕು. ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು. ಈಗೇನು ಅದೇ 3 ದಿವಸಗಳಿಂದ ಈ ಜ್ಞಾನವನ್ನ ತಿಳ್ಕೊಳ್ತಾ ಇದ್ದೀವಿ, ಇದು ಹೌದು ನಿಜ ಅಂತ ಹೇಳಿ ನಮ್ಮ ಮನಸ್ಸಿಗೆ ಅದು ಗೊತ್ತಾಗಿದೆ. ಹೌದು, ಅದನ್ನ ಇನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮುಕ್ತವಾಗಿ ಅದನ್ನ ನಂಬಿ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳುವ ಹಾದಿಯಲ್ಲಿ ನಾವು ಮುಂದುವರಿಯುತ್ತದೆ. ಪರಿಪೂರ್ಣ ಸತ್ಯದ ತತ್ವಜ್ಞಾನದ ಅನ್ವೇಷಣೆ. ಹೌದು, ಇದು ಪರಿಪೂರ್ಣವಾಗಿದೆ, ಅನುಷ್ಠಾನ ಮಾಡ್ಲಿಕ್ಕೆ ಇದು ಸತ್ಯವಾಗಿದೆ, ಇದನ್ನ ಸಂತೋಷವಾಗಿ ಅನುಷ್ಠಾನ ಮಾಡಬಹುದು, ಇದರಿಂದ ಪೂರ್ಣ ಜ್ಞಾನವನ್ನ ನಾನು ಪಡ್ಕೋಬಹುದು ಅಂತ ಹೇಳಿ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಭಗವದ್ಗೀತೆ, ಭಾಗವತಮ್ಮು, ಚೈತನ್ಯ ಚರಿತಾಮೃತ, ಈಶೋಪನಿಷತ್ತು, ಉಪದೇಶಾಮೃತ ಎಲ್ಲವೂ ಇದೆ. ಅದ್ರಲ್ಲೆಲ್ಲ ಭಗವಂತನ ಬಗ್ಗೆ ಇನ್ನೂ ಹೆಚ್ಚಾಗಿ ಜ್ಞಾನವನ್ನ ಪಡ್ಕೊಳ್ಳುವಂತ ಆ ಜ್ಞಾನದ ಅನ್ವೇಷಣೆಯನ್ನ ಯಾರು ಕೊಡ್ತಾರೆ, ಗುರು ಯಾರು ಕೊಡ್ತಾರೆ, ಅವರನ್ನ ಆಯ್ಕೆ ಮಾಡ್ಕೊಂಡು ಆ ಒಂದು ಜ್ಞಾನ ಅರ್ಥವನ್ನ ಮಾಡ್ಕೊಂಡು ಹೋಗುವುದು. ಇವೆಲ್ಲವೂ ಜ್ಞಾನ ಎಂದು ನಾನು ಘೋಷಿಸ್ತೇನೆ. ಭಗವಂತ ಹೇಳ್ತೇನೆ, ಇಷ್ಟು ಏನೇನ್ ಮಾಡ್ತಿದ್ಯಲ್ಲ ಇದೆಲ್ಲ ಇರೋದು ಜ್ಞಾನವೇ. ಇದನ್ನ ನೀನು ಬಿಟ್ಟು ನೀನು ಬೇರೆ ಏನಕ್ಕೋ ಹೋಗ್ತೀನಿ ಅನ್ನೋದಾದ್ರೆ ಅದೆಲ್ಲ ಏನೋ ಅದು ಅಜ್ಞಾನ ಅಂತ ಭಗವಂತ ಇಲ್ಲಿ ಹೇಳ್ತಿದ್ದಾರೆ. ನೇಯಂ ಯತ್ ಪ್ರವಕ್ಷ್ಯಾಮಿ ಯಜ್ಞತ್ವಾಮೃತಂ ಅಶ್ನುತೆ ಅನಾದಿ ಮತ್ಪರಂ ಬ್ರಹ್ಮನ ಸತ್ತನ್ನ ಸದುಚ್ಯತೆ. ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತ ಸತ್ವವನ್ನು ಸವಿಯುವೋ ಆ ಜ್ಞೇಯವಾದದ್ದು ವಿವರಿಸುತ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯ ಕಾರಣದಾಚೆ ಇದೆ. ಇಲ್ಲಿ ಭಗವಂತ ಹೇಳ್ತಾ ಇರೋದು ಆತ್ಮ ಪರಮಾತ್ಮನ ಬಗ್ಗೆ, ಕ್ಷೇತ್ರಜ್ಞರ ಬಗ್ಗೆ ಇನ್ನೂ ನೀನು ತಿಳ್ಕೋ ಅಂತ ಹೇಳ್ತಿದ್ದಾರೆ. ಬಹಿರಂತಶ್ಚ ಭೂತಾನಂ ಅಚರಂ ಚರಮೇವ ಚ ಸೂಕ್ಷ್ಮತ್ವತ್ತ ವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಪರಮ ಸತ್ಯನು ಎಲ್ಲ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು.
ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ನಮ್ಗೆ ಈ ಇಂದ್ರಿಯಗಳ ಒಂದು ತೊಂದರೆಯಿಂದಾಗಿ ಭಗವಂತ ಎಲ್ಲೆಲ್ಲೂ ಇದ್ದಾನೆ, ಆದ್ರೆ ಅದನ್ನ ನೋಡುವಂತಹ ಕಣ್ಣು ನಮ್ಗೆ ಇಲ್ಲ. ಯಾಕೆ ಅಂತಂದ್ರೆ ಆ ಇಂದ್ರಿಯಗಳು ಅಷ್ಟು ಮಟ್ಟಿಗೆ ನಮ್ಮನ್ನ ಮುಚ್ಚಿ ಹಾಕಿದೆ. ಆ ಪರದೆ ಕಣ್ಣ ಮೇಲೆ ಅದೇನ್ ಹೇಳ್ತಾರಲ್ಲ, ಆ ಪರದೆ ಬಂದ್ಬಿಟ್ಟಿದೆ. ಆ ಪೊರೆಯಿಂದ ಭಗವಂತನನ್ನ ನೋಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಅದು ಅಹಂಕಾರ ಇರಬಹುದು, ಅದೇ ಅಜ್ಞಾನ ಇರಬಹುದು, ತಮೋಗುಣ ಇರಬಹುದು, ಈ ಪ್ರಕೃತಿಯ ತ್ರಿಗುಣಗಳಿರ್ಬಹುದು, ಏನೇ ಇರ್ಬೋದು, ಅದು ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಗೆ. ಪರಮಸತ್ಯನು ಎಲ್ಲ ಜೀವಿಗಳು ಮತ್ತು ಚರಚರ ಒಳಗೂ ಹೊರಗೂ ಇದ್ದಾನೆ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಾಮಸ ಪರಮುಚ್ಯತೆ ಜ್ಞಾನಂ ಜ್ಞಾನಗಮ್ಯಂ ಹೃದಿ ಸರ್ವಸ್ಯ ವಿಷ್ಟಿತಂ. ಆತನು ಎಲ್ಲ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲನು. ಆತನು ಜಡ ವಸ್ತುವಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲದರ ಹೃದಯಗಳಲ್ಲಿ ಪ್ರತಿಷ್ಠನಾಗಿದ್ದಾನೆ. ಅಲ್ಲಿ ಒಬ್ಬರಲ್ಲಿ ಇಬ್ಬರಲ್ಲಿ ಅಲ್ಲ, ಎಲ್ಲ ಜೀವರಾಶಿಗಳಲ್ಲೂ ಭಗವಂತ ಪ್ರತಿಷ್ಠನಾಗಿದ್ದಾನೆ. ಅವನು ಇರುವುದರಿಂದಲೇ ಈಗ ಒಂದು ಸೂರ್ಯ, ಆಕಾಶದಲ್ಲಿ ಸೂರ್ಯ ಬಂದು ಇಡೀ ಜಗತ್ತಿಗೆ ಹೇಗೆ ಬೆಳಕನ್ನ ಬೆಳಗ್ತಾ ಇದೆಯೋ ಹಾಗೆ ಈ ದೇಹದಲ್ಲಿ ಭಗವಂತ ಜೀವಾತ್ಮನೊಳಗಿದ್ದು ಈ ದೇಹವನ್ನೆಲ್ಲ ಬೆಳಗ್ತಾ ಇದ್ದಾನೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳಿ. ಇತಿ ಕ್ಷೇತ್ರಂ ತತಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತಾ ಯೇತಿ ಜ್ಞಾಯ ದ್ವಿಜ್ಞಾಯ ಮದ್ಭಾವಯೋ ಪದ್ಯತೆ. ಹೀಗೆ ನಾನು ಕ್ಷೇತ್ರ, ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಅಂದರೆ ಜ್ಞೇಯ ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯ್ತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಇಲ್ಲಿ ಭಗವಂತ ಒಂದೇ ರೆಂಬೆಯ ಮೇಲೆ ಎರಡು ಹಕ್ಕಿಗಳನ್ನ ನೋಡ್ತಾ ಇದೀವಿ. ಭಗವಂತನು ಇದ್ದಾನೆ, ಒಂದು ಹಕ್ಕಿ, ಇನ್ನೊಂದು ಹಕ್ಕಿ ನಾವು ಜೀವಿ. ಇಲ್ಲಿ ಪರಮಾತ್ಮ ಜೀವಾತ್ಮ ಎರಡು ಇದ್ದಾರೆ. ಅದು ಒಂದೇ ಕೊಂಬೆ ಮೇಲಿದ್ದಾರೆ, ಅಂದ್ರೆ ಒಂದೇ ದೇಹದಲ್ಲಿ ಇದ್ದಾರೆ. ಭಗವಂತ ನನ್ನ ಕಡೆ ಯಾವಾಗ ಹೀಗೆ ಮುಖ ಮಾಡಿ ನೋಡ್ತಾನ ಅಂತ ಭಗವಂತ ಕಾಯ್ತಾ ಇದ್ದಾನೆ. ಆದ್ರೆ ಜೀವಾತ್ಮನ ಏನ್ ಮಾಡ್ತಾ ಇದ್ದಾನೆ, ಆ ಒಂದು ಹಣ್ಣು, ಸಿಹಿ, ಹುಳಿ, ಎಂತದ್ದು ಕೊಳೆತೋಗಿರುವಂತದ್ದು, ಹೊಗರಾಗಿರುವಂತದ್ದು, ಇದನ್ನೆಲ್ಲ ತಿನ್ಲಿಕ್ಕೆ ಅಂದ್ರೆ ಒಂದು ಆಸೆಗಳು, ಫಲವನ್ನ ತಿನ್ನುವಂತಹ ಆಸೆ ಯಾವುದು. ಅವ ಇವಾಗ ಪ್ರೆಸೆಂಟ್ ಏನ್ ನಡೀತಾ ಇದೆ, ನಮ್ಗೆ ಕಷ್ಟ ಇರಬಹುದು ಅಥವಾ ನೆಮ್ಮದಿ ಖುಷಿನ ಇರಬಹುದು, ನಾವು ಚೆನ್ನಾಗಿರ್ಬಹುದು. ಆದ್ರೆ ಒಬ್ಬೊಬ್ರಿಗೂ ಒಂದೊಂದು ರೀತಿಯಾದಂತಹ ಒಂದು ಸಮಸ್ಯೆಗಳು ಇದ್ದೇ ಇದೆ. ಆ ಸಮಸ್ಯೆಗಳು ಏನಾಗಿದೆ, ಅದು ಸಿಹಿಯಾಗಿರೋರ್ಗೆ ತುಂಬಾ ಚೆನ್ನಾಗಿರಬಹುದು, ಅಥವಾ ಕೊಳೆತೋಗಿರ್ಬೋದು, ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿರಬಹುದು, ಅಥವಾ ಅವನು ಯಾವುದೇ ರೀತಿಯಾದಂತಹ ತೊಂದರೆಗಳನ್ನ ಅನುಭವಿಸ್ತಾ ಇರ್ಬೋದು. ಹೀಗೆ ಏನ್ ಮಾಡ್ತಾ ಇದ್ದಾನೆ, ಅವನು ಇದೇ ಸತ್ಯ ಅಂತ ಹೇಳಿ ಅವನು ಈ ಕಡೆ ಮುಖ ಮಾಡಿ ಭಗವಂತನ ಕಡೆ ಮುಖ ಮಾಡಿದ್ರೆ ಆ ಕೊಳೆತೋಗಿರೋ ಹಣ್ಣು ಸಮೇತವಾಗ್ಲೂ ಅವನು ತಿನ್ನೋ ಅದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಆದ್ರೆ ಭಗವಂತ ಎಲ್ಲಾ ಹೃದಯದಲ್ಲಿ ಅವನು ಹೃದಯಸ್ಥನಾಗಿದ್ದು ಅವರ ಸಣ್ಣ ಸಣ್ಣ ಪುಟ್ಟ ಕೋರಿಕೆಗಳನ್ನ ಭಗವಂತ ಅಲ್ಲಿಗಿಳಿತಾ ಇಲ್ಲ. ಆಯ್ತು, ನಿನಗೆ ಯಾವಾಗ ಬೇಕೋ ಅವಾಗ ಬಾ, ನಿನ್ಗೆ ಏನ್ ಬೇಕೋ ಅದನ್ನ ನಾನು ಕೊಡ್ತಾ ಹೋಗ್ತೀನಿ ಅಂತ ಹೇಳಿ ಅವನು ಎಲ್ಲದಕ್ಕೂ ಅವನ್ ಏನ್ ಮಾಡ್ತಾ ಇದ್ದಾನೆ, ಆಯ್ತು ಅಂತ ಹೇಳಿ ಅನುಗ್ರಹವನ್ನ ಮಾಡ್ತಾ ಹೋಗ್ತಾ ಇದೀವಿ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಆ ಅನುಗ್ರಹ ಮಾಡ್ದಂಗೆನೆ ನಾವೇನ್ ಮಾಡ್ತಾ ಇದೀವಿ, ಈ ಕಡೆ ತಿರ್ಕೊಂಡು ನಮ್ಮ ಆ ಗುಣಗಳ ಒಂದು ಆಧಾರದ ಮೇಲೆ ನಾವು ಆ ಒಂದು ಫಲವನ್ನ ಅನುಭವಿಸ್ಲಿಕ್ಕೆ ಪ್ರಾರಂಭ ಮಾಡ್ಕೊಂಡು ಹಾಗೇ ಹೋಗ್ತಾ ಇದೀವಿ. ಬಿಟ್ರೆ ಭಗವಂತನ ಬಗ್ಗೆ ಭಗವಂತ ಇದ್ದಾನೆ ಅಂತ ಮುಖ ಮಾಡಿ ಹೀಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ. ಯಾವಾಗ ಬರುತ್ತೆ, ಅದಕ್ಕೆ ಭಕ್ತರು ಹೇಳುವಂತದ್ದು, ಯಾವಾಗ ತೀರ ಕಷ್ಟಗಳು ಬರುತ್ತೆ, ಭಗವಂತನ ಅನುಗ್ರಹ ನನ್ನ ಮೇಲೆ ಆಯ್ತು, ಹಾಗಾಗಿ ನನಗೆ ಈಗ ಏನಾಗಿದೆ, ಆ ಕಷ್ಟಗಳು ಬರ್ತಾ ಇದೆ. ಸಂಕಟ ಬಂದಾಗ ವೆಂಕಟರಮಣ, ಸಂಕಟ ಹೋದ್ಮೇಲೆ ವೆಂಕಟರಮಣ ಇಲ್ಲ, ಹಾಗಾಗ್ಬಾರ್ದು. ಸಂಕಟ ಬಂದಾಗ್ಲೂ ವೆಂಕಟರಮಣ ಇರ್ಬೇಕು, ಸಂತೋಷ ಬಂದಾಗ್ಲೂ ವೆಂಕಟರಮಣ ಇರ್ಬೇಕು. ಅದೇ ಬೇಕಾಗಿರುವಂತದ್ದು, ಅದೇ ಒಂದು ಮನುಷ್ಯನ ಕರ್ತವ್ಯ. ಮನುಷ್ಯನ ಕರ್ತವ್ಯ ಏನು, ಜೀವಿಯರ ಸ್ವರೂಪ ನಿತ್ಯ ಕೃಷ್ಣದಾಸ್, ಅವನ ಸೇವೆಯನ್ನ ಮಾಡುವಂತದ್ದು, ಅವನ ಭಕ್ತರ ಸೇವೆಯನ್ನ ಮಾಡುವಂಥದ್ದು. ದಾಸಾನು ಅವರ ದಾಸನಾಗಬೇಕು ನಾವು. ಪ್ರಕೃತಿಂ ಪುರುಷಂ ಚೈವ ವಿದ್ಯಾನಾದಿ ಉಭಾವತಿ ವಿಕಾರಂಶ್ಚ ಗುಣಂಶ್ಚೈವ ಇತಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಆದವು. ಇಲ್ಲಿ ಯಾವುದೇ ಒಂದು ದೇಹವನ್ನ ತೆಗೆದುಕೊಂಡ್ರು ಕೂಡ ಅದು ನಮ್ಮ ಒಂದು ಗುಣಗಳಿಗೆ ಆಧಾರದ ಮೇಲೆ ನಾವೇ ಕೋರ್ಕೊಂಡಿರ್ತೀವಿ. ಇಲ್ಲಿ ಜಲ ಒಂದು ಜೀವಿಗಳಿಂದ ಹಿಡಿದು, ಪ್ರಾಣಿಗಳಿಂದ ಹಿಡಿದು, ಪಕ್ಷಿಗಳಿಂದ ಹಿಡಿದು, ನಂತರ ಒಂದು ಪ್ರಾಣಿಯಿಂದ ಒಂದು ಮನುಷ್ಯ ಜೀವನವನ್ನ ಪಡೆದುಕೊಂಡಿದೀವಿ. ಆದ್ರೆ ಅದು ಏನ್ ಅನ್ಕೊಳ್ತಾ ಇದೆ, ದೇಹವೇ ನಾನು. ಅದು ನಾಯಿಯ ಒಳಗೆ ಆತ್ಮ ಇದ್ರು, ನಾನು ನಾಯಿ, ಅದು ನಾಯಿ ಒಳಗಿದೆ. ಅಥವಾ ನಾನು ಸಿಂಹ, ಆತ್ಮ ಸಿಂಹದ ದೇಹದೊಳಗಿರೋದ್ರಿಂದ ನಾನು ಸಿಂಹ. ಅಥವಾ ಮನುಷ್ಯನೊಳಗೆ ನಾನು ಮನುಷ್ಯ, ಅಥವಾ ದೇವತೆ ಒಳಗಿದೆ, ನಾನು ದೇವತೆ. ಹೀಗೆ ಆ ಒಂದು ದೇಹವನ್ನೇ ಅವ್ರು ಏನ್ ಅನ್ಕೊಳ್ತಿದ್ರೆ ನಾನು ಅಂತ ಅನ್ಕೊಳ್ತಾರೆ. ಇಲ್ಲಿ ಒಂದು ಕಥೆಯನ್ನ ಹೇಳ್ತೇನೆ, ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಬಹುದು. ಒಂದು ದಿವಸ ಬ್ರಹ್ಮದೇವರು
ಮತ್ತೆ ಇಂದ್ರನ ಒಂದು ನಡುವೆ ಸಣ್ಣ ಒಂದು ಜಗಳ ಆಗುತ್ತೆ. ಆ ಇಂದ್ರನಿಗೆ ಶಾಪವನ್ನ ಕೊಟ್ಬಿಡ್ತಾರೆ ಬ್ರಹ್ಮದೇವ್. ಆ ಶಾಪವನ್ನ ಕೊಟ್ಟಾಗ ಇಂದ್ರ ಏನ್ ಮಾಡ್ತಾನೆ, ಆ ಶಾಪಕ್ಕೆ ಗುರಿಯಾಗಿ ಭೂಲೋಕದಲ್ಲಿ ಬಂದು ಹಂದಿಯ ಜನ್ಮವನ್ನ ಎತ್ತುತ್ತಾನೆ. ಹಂದಿಯ ಜನ್ಮವನ್ನ ಎತ್ತಿದ ನಂತರ ಅವನ್ ಏನ್ ಮಾಡ್ತಾನೆ, ಹಂದಿದು ಏನು ಕೊಳಕು ಗಲೀಜು ಎಲ್ಲ ತಿನ್ನುವಂಥದ್ದು ಬುದ್ಧಿ. ಆ ನಂತರ ಏನ್ ಮಾಡ್ತಿರ್ತಾನೆ ಅವನು, ಒಂದು ಕೊಳಕಲ್ಲಿ ತುಂಬಾ ಮಗ್ನನಾಗ್ಬಿಟ್ಟು ತನ್ನ ಹೆಂಡತಿ ಮಕ್ಕಳ ಜೊತೆ ಅವನು ಏನ್ ಅನ್ಕೊಂಡಿರ್ತಾನೆ, ತಾನು ತುಂಬಾ ಸಂತೋಷವಾಗಿದ್ದೀನಿ ಅಂತ ಹೇಳಿ ಅವನು ಫುಲ್ ಹ್ಯಾಪಿಯಾಗಿ ಇರ್ತಾನೆ. ಇದನ್ನೆಲ್ಲ ಮೇಲ್ ನೋಡ್ತಾ ಇದ್ದಂತಹ ಬ್ರಹ್ಮ, ಅಯ್ಯೋ ಈ ಇಂದ್ರನಿಗೆ ಎಂತ ಪರಿಸ್ಥಿತಿ ಬಂತಲ್ಲ, ಏನಾದ್ರೂ ಮಾಡಿ ಇದನ್ನ ಬಿಡಿಸ್ಬೇಕು ಅಂತ ಹೇಳಿ ಇಂದ್ರನ ಹತ್ರ ಬಂದು ಕೇಳ್ತಾನೆ, ಏ ಇಂದ್ರ, ನಿನಗೆ ನಾನು ಶಾಪವನ್ನ ಕೊಟ್ಟೆ, ನೀನು ಬಾರಪ್ಪ, ನನ್ನ ಸ್ಥಿತಿಯನ್ನ ನೋಡ್ಲಿಕ್ಕೆ ಆಗ್ತಿಲ್ಲ, ಮತ್ತೆ ಹೋಗೋ ಬಾ ಅಂದ. ಏ ಬ್ರಹ್ಮ, ನಿನಗೇನ್ ಬುದ್ಧಿ ಇದೆ, ನಾನು ಇಲ್ಲಿ ಎಷ್ಟು ಚೆನ್ನಾಗಿದ್ದೀನಿ ಗೊತ್ತಾ, ನಾನು ತುಂಬಾ ಖುಷಿಯಾಗಿದ್ದೀನಿ, ನನ್ನ ಹೆಂಡತಿ ಮಕ್ಕಳು ಎಷ್ಟು, ನನ್ನ ಒಂದು ಫ್ಯಾಮಿಲಿ ಜೊತೆ ನಾನು ತುಂಬಾ ಖುಷಿ, ಎಂತ ನೀನು ನನ್ನ ಕರೀತಿ ಹಾಗೆ ಹೇಳ. ಅಂದ್ರೆ ಯಾವ ಒಂದು ಸ್ವರೂಪವನ್ನ ಪಡೆದುಕೊಳ್ಳುತ್ತಾ ಆ ಜೀವಿಯು ಅದು ಏನ್ ಮಾಡುತ್ತೆ, ಅದರ ಒಂದು ಗುಣ ಏನಂದ್ರೆ ಅದು ಅಲ್ಲಿ ಸುಖವನ್ನ ಕಾಣ್ಲಿಕ್ಕೆ ಅದು ಪ್ರಾರಂಭ ಮಾಡುತ್ತೆ. ಆದ್ರೆ ಆತ್ಮ ಯಾವ್ದ್ರಲ್ಲಿ ಹೋಗಿದ್ರು ಕೂಡ ಅದು ಅದ್ರ ಸ್ವಭಾವವನ್ನ ಪಡೆದುಕೊಬಿಡುತ್ತೆ. ಇಲ್ಲಿ ನಾವು ಅದನ್ನೇ ಗಮನಿಸ್ತಾರೆ. ಇಂದ್ರನಿಗೆ ಯಾವಾಗ ಹಂದಿಯ ಒಂದು ಜನ್ಮ ಬಂತು, ಅದೇನ್ ಮಾಡ್ತು, ಇಂದ್ರ ಪದವಿಯನ್ನ ಮರೆತು ಬಿಡ್ತು. ಅಲ್ಲಿ ಹಂದಿಯಾಗಿ ನನ್ನ ಒಂದು ಕುಟುಂಬದಲ್ಲಿ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳಿ ಅಲ್ಲಿ ಸಂತೋಷವನ್ನ ಪ್ರಾರಂಭಿಸಿತು. ಅಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ಈ ಒಂದು ಮನುಷ್ಯ ದೇಹವನ್ನ ಪ್ರಾಣಿಗಳಿಗೆ ಅಲ್ಲದೆ ಇರುವಂತಹ ಒಂದು ಒಂದು ಉಪಾಧಿಯನ್ನ ಭಗವಂತ ಕೊಟ್ಟಿದ್ದಾನೆ. ಯಾಕೆಂದ್ರೆ ಈ ದಡದಿಂದ ನೀನು ಸಾಗಿ ಹೋಗಿ ನನ್ನ ಹತ್ರ ಬಾ ಅಂತ ಹೇಳಿ ಇದೊಂದು ದೇಹವನ್ನ ನಮ್ಗೆ ಉಪಾಧಿಯಾಗಿ ಕೊಟ್ಟಿದೆ. ಇದನ್ನು ಉಪಯೋಗಿಸ್ಕೊಂಡು ನಾವು ಮತ್ತೆ ಬಾರದಿರುವಂತಹ ಜಾಗಕ್ಕೆ ನಾವು ಹೋಗುವಂತ ಪ್ರಯತ್ನವನ್ನ ಮಾಡ್ಬೇಕು. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ ಪುರುಷ ಸುಖ ದುಃಖಾನ ಭೋಕ್ತೃತ್ವೇ ಹೇತು ರುಚ್ಯತೆ. ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯೇ ಕಾರಣ. ಇದಕ್ಕೆಲ್ಲ ಯಾರು ಕಾರಣ? ನಾನೇ ಕಾರಣ ಮಾಡ್ಕೊಳ್ತಿರೋದು. ಆಸೆಗಳು, ಅದು ಬೇಕು, ಇದು ಬೇಕು, ಅದನ್ನ ಅನುಭವಿಸ್ಬೇಕು, ಇದನ್ನ ಅನುಭವಿಸ್ಬೇಕು, ನನಗೆ ಇದ್ರಲ್ಲಿ ತೃಪ್ತಿ ಇಲ್ಲ, ಅದ್ರಲ್ಲಿ ತೃಪ್ತಿ ಇಲ್ಲ, ಅದು ಬೇಕು, ಇದು ಬೇಕು ಅಂತ ಹೇಳಿ ಏನ್ ಮಾಡಿದ್ದಾನೆ ಜೀವಿ? ತನ್ನ ಒಂದು ಯಾವುದೇ ಒಂದು ಒಂದು ಗತಿಗೆ ಅವನೇ ಕಾರಣ ಆಗಿದ್ದಾನೆ. ಅದು ಭಗವಂತನದ್ದು ತಪ್ಪಲ್ಲ. ಪುರುಷ ಪ್ರಕೃತಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸ್ಯ ಜೋನಿ ಜನ್ಮಸು. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾ ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳ ಒಳ್ಳೆಯದು ಕೆಟ್ಟದನ್ನು ಅನುಭವಿಸುತ್ತಾನೆ. ಈ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನ ಅನುಭವಿಸುತ್ತಾರೆ. ಈ ಎಲ್ಲದಕ್ಕೂ ಕಾರಣ ಏನು? ಈ ತ್ರಿಗುಣಗಳು. ಅದಕ್ಕೆ ಹೇಳುವಂಥದ್ದು ಆ ಗುಣಗಳನ್ನ ಮೀರಿಸಿ ಗುಣಗಳಿಗೆ ಒಡೆಯನಾಗಿರುವಂತಹ, ಇಂದ್ರಿಯಗಳಿಗೆ ಒಡೆಯನಾಗಿರುವಂತಹ ಆ ಯಾರು ಋಷಿಕೇಶನನ್ನ ನಾವು ಪಾದಗಳನ್ನ ಹಿಡ್ಕೊಂಡಾಗ ಈ ಮಾಯ ಅನ್ನಂಥದ್ದು ಏನಿದಿಲ್ಲ, ಇದು ನಮ್ಮನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡ್ಬೇಕು, ಈ ಒಂದು ಜೀವರಾಶಿಗಳು ಜಲದಿಂದ ಹಿಡಿದು ಸಸ್ಯಗಳಿಂದ ಹಿಡಿದು ಹುಳ ಹುಪ್ಪಟೆಗಳಿಂದ ಪ್ರಾಣಿ ಪಕ್ಷಿಗಳಿಂದ ಮಾನವ ಜನ್ಮ ನಮ್ಗೆ ಸಿಕ್ಕಿದೆ. 84 ಲಕ್ಷ ಜೀವರಾಶಿಗಳಲ್ಲಿ 4 ಲಕ್ಷ ಮಾತ್ರ ಎಂತಂದ್ರೆ ಜೀವನ ಅಂದ್ರೆ ಜನಜೀವನ ಇರುವಂತದ್ದು, ಆ ಮನುಷ್ಯ ಜೀವನ ಸಿಕ್ಕಿರುವಂತದ್ದು. ಇನ್ನು ಉಳಿದದ್ದೆಲ್ಲ ಅದೆಲ್ಲ ಪ್ರಾಣಿಗಳು. ಆದ್ರೆ ಈ 4 ಲಕ್ಷಕ್ಕೆ ನಂತರ ಬಂದಿದ್ದೇವಲ್ಲ, 83 ಲಕ್ಷ ಜೀವರಾಶಿಗಳನ್ನ ದಾಟಿ 84 ಲಕ್ಷಕ್ಕೆ ಬಂದಾಗ ಅಲ್ಲಿ ನಾವೇನ್ ಮಾಡ್ಬೇಕು? 84ನೇ ಲಕ್ಷಕ್ಕೆ ಬಂದಾಗ ಆ ಒಂದು ದೇಹವನ್ನ ಕೊಟ್ಟಾಗ ಅದನ್ನ ನಾವು ಉಪಯೋಗ ಮಾಡ್ಕೊಂಡು ಮರಳಿ ಬಾರದ ಕಡೆಗೆ ನಾವು ಎಲ್ಲಿಗೆ ಹೋದ್ರೆ ಮತ್ತೆ ನಾವು ಬರಲ್ಲ. ಎಲ್ಲವೂ ನಶ್ವರವಾದಾಗ್ಲೂ ಅದು ನಶ್ವರವಾಗದೆ ಹೇಗೆ ಹಾಗೆ ಇರುತ್ತೆ. ಯಾವ ಸೂರ್ಯ ಚಂದ್ರರು ಬೆಳಕು ಬೇಕಾಗಿಲ್ವೋ ಹಾಗೆ ಇರುವಂತಹ ಒಂದು ಧಾಮಕ್ಕೆ ನಾವು ಹೋಗ್ಬೇಕು. ಆ ಧಾಮ ಯಾವುದು? ಆ ಭಗವಂತ ನೆಲೆಸಿರುವಂತಹ ಗೋಲೋಕ. ಆ ಗೋಲೋಕದಲ್ಲಿ ಭಗವಂತ ಯಾವಾಗ್ಲೂ ಏನ್ ಮಾಡ್ತಾ ಇರ್ತಾನೆ? ಆನಂದದಿಂದ ತನ್ನ ಭಕ್ತರೊಳಗೆ ಆ ಒಂದು ಧಾಮಕ್ಕೆ ನಾವು ಹೋಗುವಂತ ಪ್ರಯತ್ನವನ್ನ ಮಾಡ್ಬೇಕು. ಜನ್ಮ ಮೃತ್ಯು ಜರ ವ್ಯಾಧಿಗಳಿಂದ ನಾವು ಬಿಡುಗಡೆಯನ್ನ ಹೊಂದಬೇಕು. ಬಿಡುಗಡೆ ಹೊಂದಬೇಕಾದ್ರೆ ಏನ್ ಮಾಡ್ಬೇಕು? ಗುರು ಸಾಧು ಶಾಸ್ತ್ರವನ್ನ ಹೇಳಿದ್ದನ್ನ ನಾವು ನಂಬಬೇಕು. ಸರಿಯಾದ ಗುರುವಿನ ಮಾರ್ಗದರ್ಶನವನ್ನ ಪಡೆದುಕೊಂಡು ಈ ಒಂದು ಜನ್ಮವನ್ನ ನಾವು ಸಾರ್ಥಕವನ್ನ ಮಾಡ್ಕೋಬೇಕು. ಉಪದೃಷ್ಟಾನುವಂತಶ್ಚ ಭರ್ತಾ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹಿಸ್ಮಿನ್ ಪುರುಷಸ್ಪರಃ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ. ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಜೀವಾತ್ಮ ಅನ್ನುವಂಥದ್ದು ಒಂದೇ ಕಡೆ ಇದ್ರೆ ಪರಮಾತ್ಮನಾಗಿ ಎಲ್ಲ ಜೀವರಾಶಿಗಳಲ್ಲೂ ಭಗವಂತ ಇದ್ದಾನೆ. ಅವನು ಎಲ್ಲದಕ್ಕೂ ಕಾರಣ ಆಗಿದ್ದಾನೆ. ಪರ, ಅವನು ದಿವ್ಯನಾಗಿದ್ದಾನೆ. ಅವನಿಗೆ ಎಲ್ಲದರ ಬಗ್ಗೆಯೂ ಮಾಹಿತಿ ಗೊತ್ತು. ನಾವ್ ಅನ್ಕೊಳ್ತೀವಿ ನಮ್ಮ ಬಗ್ಗೆ ನಮಗೆ ಗೊತ್ತಿರಲ್ಲ, ನಮ್ಮ ಹೊಟ್ಟೆ ಒಳಗಡೆ ಹೋಗಿದ್ದ ಆಹಾರ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಭಗವಂತನಿಗೆ ಎಲ್ಲವೂ ಸಮಗ್ರವಾದಂತಹ ಒಂದು ವಿಚಾರಣೆ ಭಗವಂತನಿಗೆ ಗೊತ್ತಿದೆ.
ಯ ಏವಂ ವ್ಯಕ್ತಿ ಪುರುಷಂ ಪ್ರಕೃತಿಂ ಚ ಗುಣೈ ಸಹ ಸರ್ವತಾ ವರ್ತಮಾನೋಪಿ ನ ಸ ವಯೋ ವಿಜಾಯತೆ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರತಿಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ, ಅವನು ಎಲ್ಲಿ ಮತ್ತೆ ಹುಟ್ಟುವುದಿಲ್ಲ, ಅಂದ್ರೆ ಇಲ್ಲಿ ಹುಟ್ಟೋದಿಲ್ಲ. ಅವನು ನೆನ್ನೆ ನಾವು ನೋಡಿದ್ವಿ, ಅವನು ಅನ್ಎಜುಕೇಟೆಡ್ ಆಗಿರ್ಲಿ, ಅಜ್ಞಾನಿ ಆಗಿರ್ಲಿ, ಅವನು ಯಾವುದೇ ಕುಲದಲ್ಲಿ ಇಟ್ಟು ಎಲ್ಲೇ ಅವನು ಯಾವಾಗ ಭಗವಂತನ ಬಗ್ಗೆ ತಿಳಿದುಕೊಂಡು ಭಗವಂತನ ಆರಾಧನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ, ಅವನು ಏನ್ ಮಾಡ್ತಾನೆ, ಅವನು ಭಗವಂತನ ಒಂದು ಧಾಮಕ್ಕೆ ಹೋಗ್ಲಿಕ್ಕೆ ಯೋಗ್ಯನಾಗ್ತಾನೆ. ಅವನಿಗೇನು ಡಿಗ್ರಿ ಸರ್ಟಿಫಿಕೇಟ್ ಯಾವ್ದು ಯೂನಿವರ್ಸಿಟಿಯಿಂದ ಕೊಟ್ಟಿರುವಂತಹ ಸರ್ಟಿಫಿಕೇಟ್ ಅವ್ನು ನೋಡ್ಸ್ಬೇಕಾಗಿಲ್ಲ ಕೃಷ್ಣನಿಗೆ. ಅವನಿಗೆ ಬೇಕಾಗಿರೋ ಯೋಗ್ಯತೆ ಏನಂದ್ರೆ ಭಗವಂತನಲ್ಲಿ ಶರಣಾಗತನಾಗಿ ಅವನ ಸಂತೋಷದಿಂದ ಭಗವಂತನ ಸೇವೆಯಲ್ಲಿ ತೊಡಗುವಂತ ಮಾತ್ರ ಅವನಿಗೆ ಬೇಕಾಗಿರುವಂತದ್ದು. ಅಲ್ಲಿಂದ ಏನಾಗುತ್ತೆ, ಅವನ ಒಂದು ಪ್ರೋಗ್ರೆಸ್ ಹಂತ ಹಂತವಾಗಿ ಹೋಗುತ್ತೆ. ನಾವು ಹಿಂದಿನ ತರಗತಿಗಳಲ್ಲೂ ಕೂಡ ಕೇಳಿದ್ವಿ, ಈ ಜನ್ಮದಲ್ಲಿ ಆಗಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಅವನೇನಾಗ್ತಾನೆ, ಒಂದು ವೈಷ್ಣವರ ಕುಟುಂಬದಲ್ಲಿ ಹುಟ್ಟಿ ಅಲ್ಲಿಂದ ಅವನು ಪ್ರಾರಂಭವನ್ನ ಮಾಡ್ತಾನೆ. ಅಥವಾ ಒಂದು ಶ್ರೀಮಂತರ ಕುಟುಂಬದಲ್ಲಿ ಹುಡ್ತಾನೆ, ದಿನನಿತ್ಯ ಅವನು ಆಹಾರಗಳಿಗೋಸ್ಕರ ಬೇರೆಯವರ ಹತ್ರ ಕೆಲ್ಸಕ್ಕೆ ಹೋಗುವಂತಹ ಅಗತ್ಯ ಇಲ್ಲ, ಅವನಿಗೆ ಏನೆಲ್ಲ ಬೇಕು ಅದನ್ನ ಭಗವಂತ ಕೊಟ್ಟು ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿಸಿ ಆ ಒಂದು ಜನ್ಮವನ್ನು ಪಡೆದುಕೊಂಡು ಅಲ್ಲಿಂದ ಅವನು ಭಗವಂತನ ಒಂದು ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ತಾನೆ. ಹೀಗೆ ಭಗವಂತನ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳಲಿಕ್ಕೆ ಅವನಿಗೆ ಏನ್ ಬೇಕು, ಡಿಗ್ರಿ ಸರ್ಟಿಫಿಕೇಟ್ಗಳು ಏನು ಅಗತ್ಯ ಇಲ್ಲ. ಜ್ಞಾನೇನಾತ್ಮಾನಿ ಪಶ್ಯಂತಿ ಕೇಚಿದಾತ್ಮನಮಾತ್ಮನ ಅನ್ಯೇ ಸಾಂಖ್ಯಾನ ಯೋಗೇನ ಕರ್ಮಯೋಗೇನ ಚ ಪರೇ. ಕೆಲವರು ಧ್ಯಾನದಿಂದ ಮತ್ತೆ ಕೆಲವರು ಜ್ಞಾನವನ್ನು ಬೆಳೆಸಿಕೊಂಡು ಇನ್ನು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮನ್ನು ಕಾಣುತ್ತಾರೆ. ಕೆಲವು ಮಾರ್ಗಗಳನ್ನ ಮಾಡ್ತಾರೆ. ಆದ್ರೆ ನಾವು ನೋಡಿದೀವಿ 4ನೇ ಅಧ್ಯಾಯದಲ್ಲಿ ಭಕ್ತಿ ಯೋಗ ಈಸ್ ದಿ ಬೆಸ್ಟ್ ಭಕ್ತಿ ಯೋಗ. ಸೊ ನಮ್ಗೆ ಯಾವುದೇ ವಿಧಂತಹ ಶೀತೋಷ್ಣ ದುಃಖಗಳಿಗೆ ನಮ್ಮ ದೇಹ ತಟ್ಕೊಳ್ಳೋದಿಲ್ಲ. ಅಥವಾ ನಾನು ಏನೋ ಒಂದು ತಪಸ್ಸನ್ನ ಮಾಡ್ತೀನಿ ಅಂತಂದ್ರೆ ಈಗಿನ ಆರೋಗ್ಯ ಅಥವಾ ಈಗಿನ ಒಂದು ಕಾಲಮಾನಕ್ಕೆ ಅದು ಸರಿ ಇಲ್ಲ. ಆದ್ರೆ ಎಲ್ಲಾ ಕಾಲಕ್ಕೂ ಸರಿ ಹೋಗುವಂಥದ್ದು, ಸರಳವಾಗಿ ಅದು ಸುಲಭವಾಗಿ ಮಾಡುವಂಥದ್ದು ಯಾವುದು, ಭಕ್ತಿ ಯೋಗ. ಭಕ್ತಿ ಯೋಗದಲ್ಲಿ ಭಗವಂತನನ್ನು ಶೀಘ್ರವಾಗಿ ನಾವು ಪಡೆದುಕೋಬಹುದು. ಅನ್ಯೇತ್ವೇವ ಮಾಜಾನಂತಹ ಶ್ರುತ್ವನ್ಯೇಭ್ಯ ಉಪಾಸತೆ ತೇಪಿ ಚಾತಿತ ರಂತೇವ ಮೃತ್ಯುಂ ಶ್ರುತಿ ಪಾರಾಯಣ. ಇನ್ನು ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನ ಇರುವುದಿಲ್ಲ, ಆದರೂ ಪರಮ ಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನ ದಾಟುತ್ತಾರೆ. ಇಲ್ಲಿ ದೇವಹೂತಿ ಅವಳು ಏನ್ ಮಾಡ್ತಿದ್ದಾಳೆ, ತನ್ನ ಮಗ ಕಪಿಲನಿಂದ ಆ ಒಂದು ಆತ್ಮಜ್ಞಾನವನ್ನ ಅವಳೇನ್ ಮಾಡಿದ್ಲು, ಹಿಂದಿನ ಒಂದು ಅವಳ ಜೀವನದಲ್ಲಿ ಅವಳೆಲ್ಲ ಭೋಗವನ್ನೇ ಮಾಡ್ಕೊಂಡ್ ಬಂದ್ಲು. ಕೊನೆಗೆ ತನ್ನ ಮಗ ಹುಟ್ಟಿದ ನಂತರ ತನ್ನ ಮಗನಿಂದ ಆತ್ಮಜ್ಞಾನವನ್ನು ಪಡೆದುಕೊಂಡು ಅವಳೇನ್ ಮಾಡಿದ್ಲು, ಮುಕ್ತಿಯ ಕಡೆಗೆ, ಅವಳ ಸಾಧನೆಯ ಕಡೆಗೆ ಅವಳ ಗಮನ ಹೋಯ್ತು. ಅಲ್ಲಿವರೆಗೂ ಏನ್ ಮಾಡ್ತಿದ್ಲು, ಭೋಗ ಭಾಗ್ಯಗಳಲ್ಲಿ ಅವಳು ಮುಳುಗೋಗ್ಬಿಟ್ಟಿದ್ಲು. ಆ ಒಂದು ಭಗವಂತನ ತನ್ನ ಮಗನಿಂದಲೇ ಆತ್ಮ ಸಾಕ್ಷಾತ್ಕಾರವನ್ನು ತಿಳಿದುಕೊಂಡಂತಹ ಆಕೆ ಏನ್ ಮಾಡಿದ್ಲು, ಆ ಭಗವಂತನ ಕಡೆಗೆ ಅವಳು ಮುಖ ಮಾಡಿದ್ಲು. ಆ ಸಾಧನೆಯನ್ನ ಮಾಡಿ ಅವಳೇನ್ ಮಾಡಿದ್ಲು, ಮುಕ್ತಿಯನ್ನ ಪಡೆದುಕೊಂಡ್ಲು. ಹಾಗೆ ಇಲ್ಲಿ ಯಾರು ಬೇಕಾದ್ರೂ ಯಾರಿಂದಾದ್ರೂ ಕೇಳಿ ಆ ಜ್ಞಾನವನ್ನ ತಿಳಿದುಕೊಂಡು ಇದು ಅನುಷ್ಠಾನ ಮಾಡುವಂಥದ್ದು, ಇದು ಜೀವಿಗೆ ಅಗತ್ಯವಾಗಿರುವಂಥದ್ದು. ಇದನ್ನ ಮಾಡೋದ್ರಿಂದ ನನ್ನ ಒಂದು ಜೀವನ ಸಾರ್ಥಕವಾಗುತ್ತೆ ಅಂತ ಹೇಳಿ ಯಾರು ಮಾಡ್ತಾರೋ ಈ ಹುಟ್ಟು ಸಾವುಗಳನ್ನ ಅವನು ದಾಟಿ ಹೋಗ್ತಾರೆ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರಜ್ಞ ಸಂಯೋಗ ತದ್ವಿತ್ತಿ ಭರತರ್ಷಭ. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಲ್ಲಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರು ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಸಂಯೋಗ ಎಂದು ತಿಳಿದುಕೋ. ಆದರೆ ವಿಜ್ಞಾನಿಗಳು, ಸೈಂಟಿಸ್ಟ್ಗಳು ಅವ್ರೇನ್ ಮಾಡ್ತಿದ್ದಾರೆ, ಕ್ರಮೇಣ ಅವ್ರು ಡಿಸ್ಕವರ್ ಮಾಡ್ತಾನೆ ಹೋಗ್ತಿದ್ದಾರೆ. ಏನು ಇರೋದ್ರ ಮೇಲೇನೆ, ಇಲ್ದೇ ಇರೋದನ್ನ ಏನಾದ್ರು ಒಂದು ಕಲ್ಲು ಮಣ್ಣು ಏನಾದ್ರು ಸೃಷ್ಟಿ ಮಾಡ್ಲಿಕ್ಕೆ ಹಾಕ್ತಾ ಇದೆಯಾ ಅವರಿಗೆ, ಇರೋದ್ರ ಮೇಲೇನೆ ಈ ಜಗತ್ತಿನ ಈ ಸೃಷ್ಟಿಯಲ್ಲಿ ಏನೆಲ್ಲ ಇದೆ ಅದನ್ನೇ ಹಿಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ಆ ಒಂದು ಸೈನ್ಸ್ ನ ಹುಡ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಸೈನ್ಸ್ ಬಿಟ್ಬಿಡ್ಬೇಕಾ, ಸೈನ್ಸ್ ಬಿಡಬಾರ್ದು. ಸೈನ್ಸು ಇರಬೇಕು, ಆಧ್ಯಾತ್ಮಿಕ ಸ್ಪಿರಿಚುವಲ್ ಸೈನ್ಸ್ ಎರಡೂ ಇದ್ರೇನೆ. ಆದ್ರೆ ಹುಡುಕಿ ಹೋಗುದು. ಈಗ ತಾನು ಹುಟ್ಟಿದ್ದೀನಿ, ತನ್ನ ತಾಯಿಯನ್ನ ಕೇಳಿದ್ರೆ ನಾನು ಯಾರ ಮಗ ಅಂದ್ರೆ ಆಕೆ ಹೇಳ್ತಾಳೆ ಇವ್ರು ನಿನ್ನ ತಂದೆ ಅಂತ ಹೇಳಿದ್ರೆ ಮುಗಿತು. ಅವನು ಏನ್ ಮಾಡ್ತಾನೆ, ಸೈಂಟಿಸ್ಟ್ ಅದವನು, ನಾನು ಅವ್ರ ಮಗನೇ ಅಲ್ವಾ ಅಂತ ಹೇಳಿ ಅವನು ಎಷ್ಟೋ ವರ್ಷಗಳು ಅವನು ಡಿಸ್ಕವರ್ ಮಾಡ್ತಾ ಹೋಗ್ತಾನೆ. ತನಿಖೆ ಮಾಡ್ತಾ ಅವನಿಗೆ ಜೀವನವೇ ಅಷ್ಟು ಟೈಮ್ ತಗೊಳುತ್ತೆ. ಅಷ್ಟು ಟೈಮಲ್ಲಿ ಮತ್ತೆ ನೀನು ಹಿಂದೆ ಬಂದು ನೀನು ಸಾಧನೆ ಮಾಡ್ಕೊಳ್ಳೋದಾದ್ರೂ ಏನಿದೆ ಸತ್ಯ. ಅದಕ್ಕೆ ಸಾಧು ಶಾಸ್ತ್ರ ಏನ್ ಹೇಳುತ್ತೆ, ನಮ್ಮ ಧರ್ಮಗ್ರಂಥಗಳು ವೇದಗಳು ಏನ್ ಹೇಳ್ತವೆ ಅದನ್ನ ನಾವು ನಂಬಿ ಹೋದ್ರೆ ನಮ್ಗೆ ಅದು ಸತ್ಯದ ಒಂದು ಅರ್ಥ ನಮ್ಗೆ ಆಗತ್ತೆ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಮಹೇಶ್ ಪರಮೇಶ್ವರಂ ವಿನಶ್ಯತ್ವ ವಿನಶ್ಯಂತಂ
ಯ ಪಶ್ಯತಿ ಸ ಪಶ್ಯತಿ. ಎಲ್ಲ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳೆಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ಇಲ್ಲಿ ಎಲ್ಲ ಜೀವರಾಶಿಗಳಲ್ಲಿಯೂ ಭಗವಂತ ನೆಲೆಸಿರುವುದನ್ನು ಪಂಡಿತನಾದವನು ಯಾರು ಜ್ಞಾನವನ್ನ ಪಡೆದುಕೊಂಡಿರ್ತಾನೆ ಅವನಿಗೆ ಅರ್ಥವಾಗುತ್ತೆ. ಎಲ್ಲ ಜೀವರಾಶಿಗಳಲ್ಲಿ ಅವನು ಯಾವುದೇ ಜಾತಿ ಭೇದವನ್ನ ಮಾಡೋಲ್ಲ. ಇದು ಪ್ರಾಣಿ ಜಾತಿ, ಇದು ಮನುಷ್ಯ ಜಾತಿ, ಇದು ಕೀಳು ಜಾತಿ, ಇದು ಅಲ್ಲ ಅಂತ ಏನನ್ನು ಎಲ್ಲದರಲ್ಲೂ ಭಗವಂತನಿರ್ತಾನೆ. ಎಲ್ಲರನ್ನು ಸಮದೃಷ್ಟಿಯಿಂದ ನೋಡ್ತಾನೆ. ಯಾವಾಗ ಅವನು ಜ್ಞಾನವನ್ನ ಅರ್ಥ ಮಾಡಿಕೊಂಡಾಗ, ನಿಜವಾಗ್ಲೂ ಅವನಿಗೆ ಅರ್ಥ ಆದಾಗ, ಪ್ರತಿಯೊಬ್ಬರನ್ನು ನೋಡಿದಾಗ ಯಾರಲ್ಲೂ ಅವನಿಗೆ ದ್ವೇಷ ಬರೋದಿಲ್ಲ. ಅವನಲ್ಲಿರುವಂತದ್ದು ಪರಮಾತ್ಮನೇ, ನನ್ನೊಳಗಿರುವಂತದ್ದು ಪರಮಾತ್ಮನೇ. ಹಾಗಾಗಿ ಅಲ್ಲಿ ದ್ವೇಷ ಮಾಡುವಂಥದ್ದು, ಅಲ್ಲಿ ಆ ದ್ವೇಷಕ್ಕೆ ಅಲ್ಲಿ ಎಡೆಯೇ ಇರೋದಿಲ್ಲ. ಹಾಗಾಗಿ ಎಲ್ಲ ಒಂದು ಜೀವರಾಶಿಗಳನ್ನ ಸಮದೃಷ್ಟಿಯಿಂದ ನೋಡುವಂತಹ ಜ್ಞಾನವನ್ನ ನಾವು ಪಡೆದುಕೋಬೇಕು. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಂ ಈಶ್ವರಂ ನ ಹಿತ್ಯಾತ್ಮಾನಾತ್ಮನಂ ತಥೋ ಯಾತಿ ಫಲಂ ಗತಿಂ. ಎಲ್ಲಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಯಾರು ಈ ರೀತಿಯಾಗಿ ಜ್ಞಾನವನ್ನ ತಿಳಿದುಕೊಂಡು ಎಲ್ಲರನ್ನ ಸಮಸ್ಥಿತಿಯಲ್ಲಿ ನೋಡ್ತಾನೋ ಅವನು ಏನ್ ಮಾಡ್ತಾನೆ, ಮುಂದಿನ ಹಂತದಲ್ಲಿ ಮುಂದೆ ಹೋಗ್ಲಿಕ್ಕೆ ಅವನು ಪ್ರಾರಂಭ ಮಾಡ್ತಾನೆ ಹೊರತು ಅವನು ತನ್ನನ್ನು ಮತ್ತೆ ಕೆಳಗಡೆ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಕೆಲವ್ರು ಹೇಳ್ತಾರೆ, ಒಂದು ಸತಿ ಮಾನವ ಜನ್ಮ ಸಿಕ್ಕ ನಂತರ ಮತ್ತೆ ಅವನ್ ಏನ್ ಮಾಡ್ತಾನೆ, ಪ್ರಾಣಿಯ ಜನ್ಮವನ್ನು ಪಡೆದುಕೊಳ್ಳಲಿಲ್ಲ. ಹೌದು, ಅದು ತಪ್ಪು. ಆದ್ರೆ ಒಂದು ಸತಿ ಯಾರು ಮನುಷ್ಯನ ಒಂದು ಜೀವನವನ್ನ ಪಡೆದುಕೊಂಡ ನಂತರ ಅವನ ಜ್ಞಾನವನ್ನ ಪಡೆದು ಅವನ ಸಾಧನೆಯಲ್ಲಿ ತೊಡಗಿದ್ರೆ ಖಂಡಿತ ಬರಲ್ಲ. ಆದ್ರೆ ಸಾಧನೆಯನ್ನ ಮಾಡದೇ ಇದ್ರೆ ಏನಾಗುತ್ತೆ, ಮತ್ತೆ ಅವನು ನಾಯಿಯಾಗಿ ಹುಟ್ಬೋದು, ಕತ್ತೆಯಾಗಿ ಹುಟ್ಬೋದು, ಪ್ರಾಣಿಯಾಗಿ ಹುಟ್ಬೋದು, ಹೇಗಾದ್ರೂ ಹುಟ್ಬೋದು. ಅದು ನಾವು ಹೇಳಲಿಕ್ಕೆ ಬರಲ್ಲ. ಆದ್ರೆ ಸಿಕ್ಕಿರುವಂತಹ ಜನ್ಮವನ್ನ ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ಹೋಗ್ಬೇಕು. ಪ್ರಕೃತೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯಂತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ದೇಹವು ಎಲ್ಲ ಕರ್ಮಗಳನ್ನು ಮಾಡುತ್ತದೆ. ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನು ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರು ಅವರೇ ನಿಜವಾಗಿ ನೋಡ್ತಾರೆ. ಅನ್ಕೊಳ್ತಾ ಇದೆ ನನ್ನನ್ನು ಯಾರು ನೋಡಲ್ಲ ಅಂತ. ಆದ್ರೆ ಪರಮಾತ್ಮನಾಗಿ ಒಂದು ಜೀವಾತ್ಮದ ಜೊತೆಗೆ ಪರಮಾತ್ಮನಾಗಿರುವಂತಹ ಆ ಪರಮಾತ್ಮ ಎಲ್ಲದ ವೀಕ್ಷಣೆಯನ್ನ ನೋಡ್ತಾ ಇದ್ದಾನೆ. ಅದು ನಿಮ್ಗೆ ಬಾಳೆಹಣ್ಣು ಗುರು ಕೊಟ್ಟಾಗ ಇಬ್ರು ಎಲ್ಲರೂ ತಿನ್ಬಿಟ್ ಬನ್ನಿ ಅಂತಂದಾಗ ಒಬ್ಬನ್ ಕಾಣಿಸುತ್ತೆ ಎಲ್ಲೆಲ್ಲೂ ಭಗವಂತ ಇದೆ, ನಾನು ಎಲ್ಲಿ ತಿನ್ಲಿಕ್ಕೆ ಸಾಧ್ಯ ಅಂತ. ಇನ್ನೊಬ್ಬ ಹೇಳ್ತಾನೆ ತಿನ್ಬಿಟ್ ಬಂದೆ ಅಂದ್ರೆ ಇಬ್ಬರಲ್ಲೂ ವ್ಯತ್ಯಾಸ ಇದೆ. ಅಂದ್ರೆ ಜ್ಞಾನಿ ಆದವನಿಗೆ ಪರಮಾತ್ಮ ಇದ್ದಾನೆ, ಅವನೆಲ್ಲವನ್ನು ಸಕಲವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ, ನನ್ನ ಜ್ಞಾನ ಅವನಿಗೆ ಇರುತ್ತೆ. ಯದಾ ಭೂತ ಪೃಥಕ್ ಅಮೇಕಸ್ತಾಮನುಪಶ್ಯತಿ ತಥಾ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಆಕಾಶವು ಎಲ್ಲೆಲ್ಲಿ ಇದ್ದರೂ ತನ್ನ ಸೂಕ್ಷ್ಮ ರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆತಿಲ್ಲ. ಹಾಗೆ ಬ್ರಹ್ಮ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಆ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಈಗ 10 ಮಡಕೆಗಳನ್ನ ನಾನು ಇಟ್ಟಿದ್ದೀನಿ, ಅಲ್ಲಿ ಸೂರ್ಯನ ಬೆಳಕು 10ರಲ್ಲೂ ಇದೆ, ಒಂದರಲ್ಲೇ ಸೀಮಿತವಾಗಿದ್ಯಾ? ಹಾಗೆ ಭಗವಂತ ಎಲ್ಲಾ ಜೀವರಾಶಿಗಳಲ್ಲೂ ಇದ್ದಾನೆ. ಅವನು ಒಂದರೇ ಇದ್ದೀನಿ ಅಂತ ನಾವು ಹೇಳಕ್ಕಾಗುತ್ತಾ? ಹಾಗೆ ಬ್ರಹ್ಮನ್ ಅನ್ನುವಂಥದ್ದು ಎಲ್ಲ ದೃಷ್ಟಿಯಲ್ಲಿ ಎಲ್ಲ ಕಡೆಯೂ ಇರುವಂತದ್ದು. ಅದನ್ನ ಒಂದೇ ಕಡೆ ಸೀಮಿತ ಮಾಡಲಿಕ್ಕೆ ಅದು ಸಾಧ್ಯ ಆಗದೆ. ದೇಹದಲ್ಲಿದ್ದರೂ ದೇಹದ ಜೊತೆಗೆ ಅದು ಬೆರೆಯುದು. ಆ ಎಲ್ಲ ಒಂದು ಮಡಕೆಯ ಒಳಗೂ ಆ ಬೆಳಕು ಬೀಳ್ತಿದೆ, ಸೂರ್ಯನ ಬೆಳಕು, ಅದ್ರೊಳಗೆ ಬೆರ್ತೋಗ್ಬಿಟ್ಟಿದ್ಯಾ? ಇಲ್ಲ, ಅದು ಎಲ್ಲಿಟ್ರು ಇರುತ್ತೆ. ಆದ್ರೆ ಅದ್ರಲ್ಲಿ ಏನು ಇಲ್ಲ. ಅದನ್ನ ಒಳಗ್ ತಂದಿಟ್ಕೊಂಡ್ರೆ ಆ ಬೆಳಕಿಲ್ಲ, ಅದು ಹೊರಗಡೆ ತಗೊಂಡು ಹೋಗಿಟ್ರೆ ಆ ಬೆಳಕಿರುತ್ತೆ. ಪ್ರತಿಯೊಂದರಲ್ಲಿಯೂ ಅವನು ಇದ್ದಾನೆ, ಆದ್ರೆ ಯಾವ್ದ್ರಲ್ಲೂ ಅವನು ಬೆರೆತಿಲ್ಲ. ಹಾಗೆ ಬ್ರಹ್ಮನ ರೀತಿಯಲ್ಲಿ ಭಗವಂತ ಇದ್ದಾನೆ. ಯಥಾ ಪ್ರಕಾಶ ಯತ್ಯೇಕ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತತ್ಕೃತ್ಸ್ನಂ ಪ್ರಕಾಶ ಇತಿ ಭಾರತ. ಭರತ ವಂಶಜನಾದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಕ್ಷೇತ್ರ ಕ್ಷೇತ್ರಜ್ಞಯೋರೇವ ಅನಂತರಂ ಜ್ಞಾನ ಚಕ್ಷುಷ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಈಗ ನಾವು ಅದನ್ನ ಅರ್ಥ ಮಾಡ್ಕೊಂಡು ಎಲ್ಲವನ್ನ ಜ್ಞಾನವನ್ನ ಅರ್ಥ ಮಾಡ್ಕೊಂಡು ಸಕಲ ಜೀವರಾಶಿಗಳಲ್ಲೂ ಜೀವಾತ್ಮ ಪರಮಾತ್ಮನಾಗಿ ಎಲ್ಲಾ ಕಡೆ ಇದ್ದಾನೆ. ನಾವು ನೋಡ್ತಾ ಇಲ್ಲ ಅನ್ಕೊಂಡು ನಮ್ಮನ್ನು ನೋಡ್ತಾ ಇದ್ದಾನೆ. ಅವನಿಗೆಲ್ಲವೂ ಗೊತ್ತು. ನಮ್ಮ ಬಗ್ಗೆ ನಮಗೆ ಮಾತ್ರ ಗೊತ್ತಿರುತ್ತೆ, ಆದ್ರೆ ಎಲ್ಲ ಜೀವರಾಶಿಗಳ ಬಗ್ಗೆ ಅವನಿಗೆ, ಪರಮಾತ್ಮ ನನ್ನವನಿಗೆ, ಅವನಿಗೆ ಎಲ್ಲ ಗೊತ್ತು. ಈಗ ಜ್ಞಾನದ ಕಣ್ಣುಗಳಿಂದ ಯಾರು ನೋಡ್ತಾರೋ ಕ್ಷೇತ್ರ ಮತ್ತು ಕ್ಷೇತ್ರಗಳ ನಡುವಣ ವ್ಯತ್ಯಾಸ ಇವರಿಗೆ ಯಾವಾಗ ಅರ್ಥ ಆಗ್ತಾ ಇದೆಯೋ ಅವರು ಪ್ರಕೃತಿಯ ಬಂಧನದಿಂದ ಮೋಕ್ಷ ಪಡೆಯುವ ಪ್ರತಿಕ್ರಿಯೆಗೆ ಅರ್ಥ ಮಾಡಿಕೊಳ್ಳಬಲ್ಲವರು ಅವ್ರು ಏನ್ ಮಾಡ್ತಾರೆ, ಪರಮ ಗುರಿಯನ್ನ ಅವನು ಸಾಧನೆ ಮಾಡ್ಕೊಳ್ತಾರೆ. ಚಾಪ್ಟರ್ ಸಮ್ಮರಿ.
ವಿಷಯಗಳು ಅರ್ಜುನನ 6 ಪ್ರಶ್ನೆಗಳು, ವಿವರಣೆ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಮತ್ತು ಜ್ಞಾನ, ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆ, ನೇಯಂ ತಿಳಿಯಬೇಕಾದ ಜ್ಞಾನದ ವಸ್ತು, ಪ್ರಕೃತಿ ಮತ್ತು ಪುರುಷ, ಜ್ಞಾನದ ದೃಷ್ಟಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಯಾರಿಗ